ಹಾಯ್ ಹಾಯ್ ಕೃಷ್ಣಣ್ಣ. ಮಳೆ ಆದ್ರೆ ಎಂತದಕ್ಕೆ ಬಂದದ್ದು? ಮಾತಾಡ್ಲಿಕ್ಕೆ ಬಂದದ್ದು. ಲೈಕ್ ಡನ್, ಥ್ಯಾಂಕ್ ಯು. ಕೇಳುತ್ತಾ ಕೇಳುತ್ತಾ ಕೃಷ್ಣಣ್ಣ? ದೊಂಡ ದಿವೋಡೆನ ಅಂತ ಕೇನುಡಿ. ಓ ಕೃಷ್ಣಣ್ಣ ಉಲ್ಲರ ಕಾಡಿನಿಂದ ಬಂದ ನಾಡಿಗೆ ಬಂದಿದೆ. ರಾಖಿ ಅವರೇ ಹಾಯ್ ಹಾಯ್. ಟೀ ಆಯ್ತಾ ನಿಮ್ದು? ಕೇನುಂಡು ಕುಂಟಿ ಅಂದ. ಪ್ರಾಣಿ ಅಂತ ಹೇಳ್ತಿದ್ದಾರೆ ರಾಖಿ ಅವರು. ಎಲ್ಲಿ ಉಂಟು ಪ್ರಾಣಿ? ಬೊಲ್ಲ ಮಳೆ ಮರ. ನಿಮ್ಮೂರಲ್ಲಿ ಮಳೆ ಉಂಟಾ? ನೀವ್ ನಾನು ಪ್ರಾಣಿ. ನಾನು ಪ್ರಾಣಿನ? ನೀವು ಅಂಡೆ ಲೈಕ್ ಕೊಟ್ರ ನೀವು ರಾಖಿ ಅವರೇ? ಮತ್ತೆ ಕೃಷ್ಣನ್ನ ಊಟ ಮಾಡಿದ್ರ? ರಾಖಿ ಅವರೇ ಊಟ ಮಾಡಿದ್ರ? ಏನಿತ್ತು ನಿಮ್ಗೆ ಊಟಕ್ಕೆ? ಸಾಂಬಾರು. ಎಲ್ಲಿ ಹೋದ್ರಿ ಮಾರ? ಮಾತಾಡಿ. ಕೃಷ್ಣಣ್ಣ ಇದ್ದೀರಾ? ಎಲ್ಲ ಹೋದ್ರ? ಓಡಿದ್ರ? ಓ, ನಂಗೆ ಯಾಕೆ ಇಲ್ಲಿ ಕಮೆಂಟ್ ಕಾಣ್ತಾ ಇಲ್ಲ? ಇರಿ, ನೀವೇ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಮಳೆ ಇಲ್ಲ, ನೀರು ಬೀಳ್ತಾ ಉಂಟು. ಹೌದಾ? ನೀರು ಎಲ್ಲಿಂದ? ಆಕಾಶದಿಂದ ಬೀಳ್ತದಾ? ಉಲ್ಲಿ ಕಮೆಂಟ್ ಓದಲಿ. ಇತ್ತು ಸರಿಯಾಣ. ಪ್ರಾಣಿ ಹಿಂಗೆ ಊಟ ಮಾಡುತ್ತೆ, ಅದು ಹುಲ್ಲು ತಿನ್ನಬೇಕಲ್ವಾ? ಹೌದಾ? ಹುಲ್ಲು ತಿನ್ನುದಾ? ನಾನು ಊಟ ಮಾಡುದಂತ ಅನ್ಕೊಂಡೆ ಅಲ್ವಾ ರಾಖಿ ಅವರೇ? ಪ್ರಾಣಿ ಊಟ ಮಾಡ್ತದಂತ ಅನ್ಕೊಂಡೆ ನಾನು. ಹುಲ್ಲು ತಿನ್ನುದಾ? ನಂಗೆ ಗೊತ್ತಿರ್ಲಿಲ್ಲ. ಸೂಪರ್ ಸೂಪರ್, ಥ್ಯಾಂಕ್ ಯು ಕೃಷ್ಣಣ್ಣ. ಮತ್ತೆ ವಿಶೇಷಗಳು ರಾಖಿ ಅವರೇ? ರಾಖಿ ಇರ್ನೋರು ಬರ್ಸ ಉಂಟು. ಎರಡ ಚೂಡು ತುಳು ಬರ್ತಿರ್ವಲ್ಲಿ. ಪ್ರಕಾಶ್ ಅವರು ಹಾಯ್ ಹಾಯ್. ಎಂಚಲ್ಲರು ಪ್ರಕಾಶ್? ಚಾಂಡಿ ವಿಶೇಷ ಈರು ಹೇಳ್ಬೇಕು. ಹೌದಾ? ನಾನು ಹೇಳ್ಬೇಕಾ? ವಿಶೇಷ ಏನಿಲ್ಲ, ಇಲ್ಲಿ ಜೋರು ಮಳೆ ಬರ್ತಾ ಉಂಟು. ಎಂಚ ಉಲ್ಲರ್ ಮೇಡಮು? ಯಾನ್ ಸೌಖ್ಯ? ಈರು ಎಂಚುಲ್ಲರು? ವಿಶೇಷ ಈರು ಹೇಳ್ಬೇಕಂದ್ರೆ ಎಂತ ವಿಶೇಷ ಕೃಷ್ಣಣ್ಣ? ಬರ್ಸ ಲೈವ್ ಆಗ್ತುಂಟು. ಚಾ ಬರಿಯರೇ ಪ್ರಕಾಶ್? ಇರ ಡಿ.ಪಿ ಚೇಂಜ್ ಆಗ್ತಾನೆ ಸೋಕುಂಡವು. ಲೈಕ್ ಕೋರಿಕಂತೀರು. ಮನು ಹಾಯ್. ಎಂಚೊಲ್ಲರು ಮನು? ಚಾ ಪರಿಯರ ಕೋರಿನ್ ಕಂತಾರ? ಹಾಯ್ ಮೂರ್ತಿ ಅವರೇ ಅಂತ ಪ್ರಕಾಶ್ ಅವರು.
ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಪ್ರಕಾಶ್. ಕೃಷ್ಣಣ್ಣ ಓಲ್ ಮಾಯಿಕಾಯಿರು. ಕೃಷ್ಣಣ್ಣ ಕೂ ಅಂತೇಳಿ. ಕೃಷ್ಣಣ್ಣ ಕೂ ಪಾಡ್ಲೆ. ಮನು ಚಾಂಡೆ ಇದೇ ಪೋವಡೆ ಬೊಲ್ಲಡ್ ಪೋ ಯಾನ್ ಬೊಲ್ಲಡ್ ಹೋಗು ನೀರು ಪೋವ ತೂಲೆ ಜಾಗ್ರತೆ ಇದು ಜಾಲ್ಡು ಪುರ ಉಂತುಚ್ಚಿ. ಚಂದ್ರಾವತಿ ಆದರ್ಶ್ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಹಾಗೆ ಲೈಕ್ ಕೊಡಿ ಆಯ್ತಾ? ಇಲ್ಲ ಆಗಿಲ್ಲ. ಹೌದಾ, ಮಳೆ ಉಂಟ ನಿಮ್ಮ ಕಡೆ? ಊಟ ಮಾಡಿದ್ರಾ? ಎಂತೆತ್ತು ಊಟಕ್ಕೆ ಸ್ಪೆಷಲ್? ಚಾನಲ್ ಇದ್ರೆ ಹೇಳಿ ಆಯ್ತಾ? ಬ್ಲೂ ಕೊಡಿ. ಓಕೆ ಓಕೆ, ಬ್ಲೂ ಕೊಡುವ ಆಯ್ತಾ? ಸುಮತಿ ಪೂಜಾರಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಗದಿದ್ರೆ ಕೊಡ್ತೀರಾ ನೀವು? ನಾನು ಎಲ್ಲಿಂದ ಕೊಡೋದು ಮಾರೆ, ಇಲ್ಲಿಂದ ಹಾಕ್ಲಿಕ್ಕೆ ಆಗುತ್ತಾ ಅಲ್ಲಿಗೆ ಟೀಯನ್ನು? ನಿಮ್ಮ ಮಂಡೆ ಎಂತ ಮಾತಾಡೋದು ಕೃಷ್ಣಣ್ಣ ನೀವು? ನಿಮ್ಮ ತಲೆಯಲ್ಲಿ ಬೊಂಡಿ ಇದೆಯಾ? ಹಾಯ್ ಲೈಕ್ ಡನ್ ಅಂತ ನವೀನಣ್ಣ ಹಾಯ್ ಹಾಯ್. ಎಂಚಲ್ಲರು ಚಾಡೆ ಮಸ್ಮಲ್ಡರೆ ಬರ್ಸ ಉಂಡೆ ಒಂಜೈ ಕಾಣಲ್ಲ ಆನ್ಸರ್ ಮಾಡ್ತಾರೆ ನವೀನಣ್ಣ ಎನ್ನ ಮರ್ಯಾದೆ ಇರುಪ್ಪು ಒಣ ಸಾಂಡ್. ಥ್ಯಾಂಕ್ ಯು, ಸಪೋರ್ಟ್ ಮಲ್ಪಲೆ ಪ್ಲೀಸ್. ಓಕೆ ರೇ, ಸಪೋರ್ಟ್ ಮಲ್ಪಗಾವೆ ಎನ್ನ ವಿಡಿಯೋ ಕೊಂಚ ಕಮೆಂಟ್ ಮಾಡಲೆ. ಬರ್ತ ಇಜ್ಜಿ ಪನೊಂದುಲ್ಲೇರು, ಚಾ ಬಯ್ಯಗ ಪನೊಂದುಲ್ಲೇರು ನವೀನಣ್ಣ. ಬಕ್ಕ ಜಕ್ಕೆ ಎಂತಕ್ಕೆ ಕೇಳುದು ನನ್ನ ಕರ್ತವ್ಯ ಕೃಷ್ಣಣ್ಣ. ನಿಮ್ದೆಂತ ನಿಮ್ಮದು? 3 ಲೈಕ್ ಕೊರಿಯ ರಹಸ್ಯ 2 ಪನುಚ್ಚಿನ ಮಡನಿಪ್ಪಡು ಓಂಡಿರ್ನ ಲೈಕ್ ಬೈಜಿ ಲೈಕ್ ಕೊರ್ಲೆ ಪ್ರಕಾಶ್ ಮೂಜಿ ಲೈಕ್ ಕೊರ್ತ ಬಂಡಾರ ಕೊರ್ಲೆ. ಚಂದ್ರಾವತಿ ಓಕೆ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಬಸಳೆ ಸೊಪ್ಪು ಅವರೇ ಹಾಯ್ ಅಂತ. ಮಧು ಅವರು ಬಂದರು. ಮಧು ಅವರೇ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಟೀ ಕುಡಿದ್ರಾ? ಎಕಡೆ ಕೊರಿಯ ಓಂಡಿ ಎಕಡೆ ಕೊರ್ನ್ಯ ಎಂಕುದು ಉಜ್ಜತ್ತೆ ನವೀನಣ್ಣ ದೂರ ಪೋಯರು ಪಾತೇತಿ. ಮಧು ಅವರೇ ಹೇಗಿದ್ದೀರಾ? ಹಾಯ್ ಕೆ ಅವರೇ ಅಂತ ಪ್ರಕಾಶ್ ಅವರು. ಚಂದ್ರಾವತಿ ಸಿಸ್ ಎನ್ನ ವಿಡಿಯೋ ಕೊಂಚ ಕಮೆಂಟ್ ಮಾಡಲೇವೆ ರಿಟರ್ನ್ ಮಾಡ್ತೀರಿ ಈಗ. ಬರ್ಸಲ ಇವು ಸೂಪರ್ ನೇರ ಪ್ರಸಾರ ಅಂತ ಪ್ರಕಾಶ್ ಅವರು. ಹೌದಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. 3 ಸರಿ ಆಯ್ತು. ಅದು ಪಾ ಸರಿ ಇಲ್ಲ ಮರ, ಸರಿ ಬರೀರಿ. ಸಾ ಬಗ್ಗಿಸ್ಬೇಕು, ಪಾ ಅಲ್ಲ ನಿಮ್ಮ ಮಂಡೆ. ಎಂಥದ್ದು? ಓ ಮಂಗೆ ಒಂದು ನಿಮಿಷ ಏನು ಪಿನ್ ಮಾಡ್ತ ಅವು ಬರ್ತೀರಿ ಬೇತೆ ಮೆಸೇಜ್ ಮಾಡಿ. ಅವು ಮೆಸೇಜಿನ ಪಾಂಡೆ ನನ್ನ ಗಿಡಕ್ಕೆ. ಕಪ್ಪೆ ಅವಳ ಹೀರೆ ಪಾರು ಬಾಸ್ತಿದ್ದ. ಪಿನ್ ಐಡಿಗೆ ಕನೆಕ್ಟ್ ಆಗಿದೆ ಆಯ್ತಾ? ಕಪ್ಪೆ ಅಂತ ಹೇಳ್ತಿದ್ದಾರೆ. ಒಲ್ಪರ್ದು ಲೈವ್ ಬರ್ಪುನಕ್ಕ ಇರ್ನ ಯಾನ್ ಕಾರ್ಕಳ ಚಂದ್ರಾವತಿ ಸಬ್ ಮಾಡಿ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಒಣಸಾಂಡ ಮೂರ್ತಿ ಅಣ್ಣ ಅಂತ ಪ್ರಕಾಶ್ ಅವರು. ಚಂದ್ರಾವತಿ ಪಿನ್ ಐಡಿ ಕನೆಕ್ಟ್ ಆಗಲೇ ಆ ರಿಟರ್ನ್ ಮಾಡ್ತೀರಿ. ಪ್ರಕಾಶ್ ಈರು ಕನೆಕ್ಟ್ ಆತಾರತ್ತ ನವೀನಣ್ಣ ಉಳ್ಳಾರ ಈರು
ನವೀನನ್ನ ಎಸ್ಕೇಪ್ ಅಂತ ವಣಸಾಂಡು ಪ್ರಕಾಶ್ ಅಣ್ಣ ಅಂತ ಕೃಷ್ಣ ಅಣ್ಣ. 31 ಜನ ಉಳ್ಳೇರು ಹೊರ ಬರ್. ನವೀನಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ನವೀನಣ್ಣ ಪಿನ್ನ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯ್ತಾ, ಲೈಕ್ ಥ್ಯಾಂಕ್ ಯು. ಭಾಗ್ಯಶ್ರೀ ರೇ ಸಪೋರ್ಟ್ ಮಾಡಿದೆ, ಕಮೆಂಟ್ ಮಾಡಿದೆ, ರಿಟರ್ನ್ ಸಪೋರ್ಟ್ ಮಾಡ್ಲೆ. ಓಕೆ 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 ಅವೇ ಅಂಚೆನೆ ಮೂಲತುಂಡೆ ಪಿನ್ನ ಐಡಿಗೆ ಒಂದು ಕನೆಕ್ಟ್ ಆಗವೆ. ಕಾಫಿ ಆಯ್ತಾ? ಕಾಫಿ ಇಲ್ಲ, ನಿಮ್ದಾಯ್ತಾ ನವೀನಣ್ಣ? MV ಭಟ್ ಅವರು ಕುಡ್ಲಡ್ ಬರ್ಸ ಇಜ್ಜಿ ಅಂತ ಹೇಳ್ತಿದ್ದಾರೆ. ಹೌದಾ? ಕುಡ್ಲದಲ್ಲಿ ಮಳೆ ಇಲ್ವಾ? ಕುಡ್ಲಡ್ ಬರ್ಸ ಇಜ್ಜೆ ಮೂಲ ಬರ್ಸ ಬರೋದುಂಡಿ. MV ಭಟ್ ಹಾಯ್ ಚಂದ್ರ ಅವರೇ ಅಂತ ಪ್ರಕಾಶ್ ಅವರು ಕೂ ಅಂತ ಹೇಳ್ತಿದ್ದಾರೆ. ಹಾಯ್ ಪ್ರಕಾಶ್ ಅಂತ ಚಂದ್ರಾವತಿ ಸಿಸ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಹಾಕಿ, ಹಾಗೆ ನನ್ನ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಇಲ್ಲಿ ಪಿನ್ ಐಡಿ ಅವರಿದ್ದಾರೆ, ಅವ್ರಿಗೆ ಕೂಡ ಕನೆಕ್ಟ್ ಆಗಿ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಕೃಷ್ಣ ಅಣ್ಣ. ಮಳೆ ಬಂತು, ಕೆಸರಾಯಿತು, ಮಾವನ ಮಗಳಿಗೆ ಮದುವೆ ಆಯಿತು. ಹೌದಾ? ಓಕೆ ಓಕೆ, ಸೂಪರ್ ಲೈವ್, ಥ್ಯಾಂಕ್ ಯು. ಯಾರ್ದು? ನಿಮ್ಮದು ಮಾವನ ಮಗಳಿಗೆ ಮದುವೆ ಆಯಿತು. ನೀವೊಂದು ದೊಡ್ಡ ಗಿಫ್ಟ್ ಕೊಟ್ಟು ಬನ್ನಿ ಆಯಿತಾ ಪ್ರಕಾಶ್. ಎಂತ ಮಳೆ, ಈ ಮಳೆಯಲ್ಲಿ ಉಂಟಲ್ಲ, ಮೂರ್ತಿ ಸಪೋರ್ಟ್ ಮಾಡಿದ್ದೇನೆ, ಕಮೆಂಟ್ ಮಾಡಿದ್ದೇನೆ, ಎಂತ ರಿಟರ್ನ್ ಸಪೋರ್ಟ್ ನೋಡಿ ಕೃಷ್ಣ ಅಣ್ಣ. ಚಂದ್ರವತಿ ಸಿಸ್ ಅವರು ನಿಮಗೆ ಕನೆಕ್ಟ್ ಆಗಿದ್ದಾರಂತೆ ನಿಮ್ಮ ಚಾನಲ್ಗೆ, ನೀವು ರಿಟರ್ನ್ ಮಾಡಿ ಆಯಿತಾ. ಇಲ್ಲ ಭಾಗ್ಯಶ್ರೀ ಅವರೇ, ಸಾಂಗ್ ಹೇಳಿದ್ದು ನಾನು ಮಾವನ ಮಗಳ ಹತ್ತಿರ ಮಾತಾಡೋಣ. ಹೌದಾ? ಯಾಕೆ ಒಪ್ಪನ? ಎಂತ ಮಳೆ ಅಂದರೆ ನೀರು. ಓಕೆ ಚಂದ್ರಾವತಿ ಅಕ್ಕ ಅಂತ ಕೃಷ್ಣ ಅಣ್ಣ. ಪಿನ್ ಐಡಿಗೆ ಯಾರೆಲ್ಲ ಸಬ್ಬಾಗಿಲ್ಲ ಸಬ್ಬಾಗಿ ಆಯ್ತಾ. ಓಕೆ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಚಂದ್ರಾವತಿ ಸಿಸ್. ಚಂದ್ರಾವತಿ ಸಿಸ್ ನಿಮ್ಮ ಈರ್ನ ಊರು ರೇಣು ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಹಾಗೆ ಲೈವ್ ಇಷ್ಟ ಆದರೆ ಲೈಕ್ ಕೊಡಿ ಆಯಿತಾ. ಧರ್ಮಸ್ಥಳ ಅಂದೆ, ಧರ್ಮಸ್ಥಳನಾ? ಥ್ಯಾಂಕ್ ಯು. ನೀರಿನಿಂದ ಮಳೆ, ಮಳೆಯಿಂದ ನೀರು, ಮುದ್ದು. ಅಯ್ಯೋ ದೇವ ಪ್ರಕಾಶ್, ನಿಮ್ಮ ಮಂಡೆ ನಿಮ್ಮದು. ನಮ್ದು ಇವರು ಕಾಣಿಸ್ತಿಲ್ಲ ಮಾರೆ, ಯಾರು ಗೊತ್ತಾ? ನಾಗರಾಜಣ್ಣ ಅವ್ರು ಎಲ್ಲಿ ಹೋಗಿದ್ದಾರಂತೆಲ್ಲ ಸುದ್ದಿಲ್ಲ ಅವ್ರದ್ದು. ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ. ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್ ಚಂದ್ರಾವತಿ ಸಿಸ್. ಲೈವ್ ಬತ್ತು ಸಪೋರ್ಟ್ ಮಾಡ್ತಾರೆ, ಥ್ಯಾಂಕ್ ಯು. ವಣಸಾಂಡ ಚಂದ್ರಾವತಿ ಮೇಡಮ್ ಅಂತ ಪ್ರಕಾಶ್.
ಕೃಷ್ಣಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ಓಕೆ, ಟೇಕ್ ಕೇರ್ ಅಂತ ಚಂದ್ರಾವತಿ ಸಿಸ್. ಓಕೆ ಸಿಸ್. ಅವು ಗೊಂಬೆ ಶೋಕುಂಡಿ, ಅವು ಗೊಂಬೆನ ಕೊರ್ಪಾರ ಚಂದ್ರಾವತಿ ಸಿಸ್. ಇರು ಡಿ ಪಿ ಬರ್ದನ ಗೊಂಬೆ ಶೋಕುಂಡು ಎಂಕ್ಲೆ ಮಿನಿಸ್ತಾರ. ಸಾಗರಣ್ಣ ಹಾಯ್ ಹಾಯ್ ಎಂಚೊಲ್ಲರು ಚಾಂಡಿ. ಕಪ್ಪೆ 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 ಎಲ್ಲಿಂಟು ಕಪ್ಪೆ ಕೃಷ್ಣಣ್ಣ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಮಳೆ ಬರುವಾಗ ಮೀನೆಲ್ಲ ಬರುತ್ತದೆ ಅಲ್ವಾ? ಹೌದು, ನಿಮ್ಮ ಕಡೆ ಯಾವಾಗ ಮೀನು ಬರೋದು? ಮಳೆಗೆ ತೋಡಲ್ಲಿ ಇನ್ನೂ ಸ್ಟಾರ್ಟ್ ಆಗ್ತದೆ ಪ್ರಕಾಶ್, ಮೀನೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಅದು ಕಪ್ಪೆದ್ದು ಕಿನ್ನಿ ಉಂಟಲ್ಲ, ಕಪ್ಪೆದ್ದು ಮರಿ ಉಂಟಲ್ಲ, ಅದು ಕೂಡ ಬರ್ತದೆ ಗೊತ್ತಾ? ಸಣ್ಣ ಮರಿ, ಅದಕ್ಕೆ ಸಣ್ಣ ಬಾಲ ಇದೆ. ಇವತ್ತು ಬೆಳಿಗ್ಗೆ ತೋರಿಸಿದೆಲ್ಲ, ತೋಡಲ್ಲಿ ನೀರಿತ್ತು, ಅದರಲ್ಲಿ ಮೀನಿತ್ತು. ಕಪ್ಪೆ ಇಲ್ಲಿ ಮಾತಾಡ್ತುಂಟು, ಇದು ನಿಮ್ಮ ಮಂಡೆ. ಆವಾಗ ಒಂದು ಲೈವ್ ಮಾಡಬೇಕು. ಏನು ಟೈಟಲ್ ಹಾಕ್ತೀರಾ? ಎಂತ? ಓಹ್ ಹೌದಾ, ಆವಾಗ ಲೈವ್ ಮಾಡಬೇಕಾ? ಟೈಟಲ್ ತೋಡಲ್ಲಿ ಇದು ಎಂತ ಮೀನು ಇದೆ ಅಂತ ಹಾಕ್ತೇನೆ, ಓಕೆನಾ? ತೋಡಲ್ಲಿ ಮೀನು ಇದೆ. ಕೃಷ್ಣಣ್ಣ ನಿಮ್ಮ ಮಂಡೆಗೊಂದು ಕೊಡ್ತೇನೆ ನಾವು. ನಿಮಗೆ ಬಳೆ ಮೀನು ಇಷ್ಟನಾ? ಎಂತ ಪ್ರಕಾಶ್ ಗೊತ್ತಾಗ್ತಾ ಇಲ್ಲ ನೀವು. ಬಳೆ ಮೀನು ಯಾವುದು ಮಾರೆ? ಮಾರ್ಕೆಟ್ ಮೀನು ಇಷ್ಟನಾ? ನನಗೆ ಮಾರ್ಕೆಟ್ ಮೀನು ಇಷ್ಟ. ನಿಮ್ಮದು ಬಳೆ ಮೀನು ಯಾವುದಂತ ಗೊತ್ತಾಗಿಲ್ಲ. ಹಾಯ್ ಶಾಂತಕ್ಕ, ಉಂಡರ ಒಣಸಾಂಡಿ ಈರ್ನಾಡ. ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ತೋಡಲ್ಲಿ ಉದ್ದ ಅಂತ ಹಾಕಬೇಕು ಟೈಟಲ್. ಇರ ಮಂಡೆ ಇರ್ ಮನ್ಸಂದ ಕುರ್ಲಿ ಅಂದೆ. ಓಕೆ ಓಕೆ, ಆವಾಗ ನಾವೆಲ್ಲ ಬರುತ್ತೀವಿ ಮೀನು ಹಿಡಿಯಲಕ್ಕೆ. ಬನ್ನಿ ಬನ್ನಿ ಆಯ್ತಾ. ಹಾಯ್ ಶಾಂತಕ್ಕ ಅಂತ ಕೃಷ್ಣಣ್ಣ. ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ಹಾಯ್ ಕೃಷ್ಣಣ್ಣ ಅಂತ ಶಾಂತಕ್ಕ. ಹಾಗೆ ಪ್ರಕಾಶ್ ಅವ್ರಿಗೆ ಕೂಡ ಹಾಯ್ ಹೇಳಿ ಆಯ್ತಾ. ಅವರು ನಮ್ಮ ಅತಿಥಿ, ನನ್ನ ಲೈವಿನ ಅತಿಥಿ ಅವರು. ಬೇಲಾಡೆ ಬೇಲೆಗೆ 3 ಬಸ್ಸ ಏಜೋರು. ಶಾಂತಕ್ಕ ಉಂಡರ ದಾದ ಸ್ಪೆಷಲ್ ಏನಂದಿಲ್ಲ ಕೃಷ್ಣಣ್ಣ. ತೋಡಲ್ಲಿ ಬರುವ ಮೀನು, ನದಿಯಲ್ಲಿ ಇಡುವ ಮೀನಿಗೆ ನಮ್ಮ ಕಡೆ ಬಳೆ ಮೀನು ಅಂತಾರೆ. ಹೌದಾ? ಓಕೆ ಓಕೆ. ಹಾಯ್ ಶಾಂತಕ್ಕ ಅಂತ ಕೇಶವಣ್ಣ. ಹಾಯ್ ಹಾಯ್ ಕೇಶವಣ್ಣ. ಎಂಚಲ್ಲರು ಆಂಡ್ ದಾಲ್ ರೈಸ್ ಕೃಷ್ಣಣ್ಣ ಇರೆಗದಾದಕ್ಕೆ ಏನಂದಿಲ್ಲ ಶಾಂತಕ್ಕ. ಕೃಷ್ಣಣ್ಣ ಊಟ ಆಯ್ತಾ ಅಂತ ಕೇಶವಣ್ಣ. ಹಾಯ್ ಕೇಶವಣ್ಣ ಅಂತ ಶಾಂತಕ್ಕ. ಹಾಯ್ ಶಾಂತ ಅವರೇ ಅಂತ ಪ್ರಕಾಶ್ ಅವರು. ಹಾಯ್ ಪ್ರಕಾಶ್ ಬ್ರೋ ಅಂತ ಶಾಂತಕ್ಕ. ನಾನು ಎಕಡೆ ಬಂತಾರೆ ಕೊಂಚ ಹಾಯ್ ಬಂದ ಅಂತ. ಆರು ಲೈವ್ದ ಗೆಸ್ಟ್ ಮಾರು, ಆರು ವರ್ಷಗೊರ ಬರ್ತೀನಿ. ಎಂಕ ಬಿನ್ಸು ಸಾಂಬಾರ್ ಶಾಂತಕ್ಕ ಅಂತ ಕೃಷ್ಣಣ್ಣ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ಮುದ್ದು ಅಕ್ಕ ಉಂಡರೆ ಒಣಸಾಡಿ ಕೇಶವಣ್ಣ ಇರ್ನಾಡ.
ಫ್ಯಾಬ್ಲೆಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್ ಕೇಶವಣ್ಣ, ವಣಸಾಂಡ್ ಈರ್ನಾಡಕ್ಕೆ ಏನಂದಿಲ್ಲ ಕೃಷ್ಣಣ್ಣ. ಥ್ಯಾಂಕ್ ಯು. ಬರ್ತೀನಿ, ಒಂದೇ ಕೆಲಸ ಉಂಟು. ಓಕೆ ಓಕೆ ಪ್ರಕಾಶ್, ಗುಡ್ ಗುಡ್, ಥ್ಯಾಂಕ್ ಯು. ನೈಸ್ ಲೈವ್, ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಥ್ಯಾಂಕ್ ಯು. ಸತೀಶ್ ಅಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮನುಷ್ಯನ ಗುಣ ಶಾಶ್ವತ ಅಲ್ಲ, ಕಾಡು ಪ್ರಾಣಿಗಳು ಶಾಶ್ವತ. ಹೌದೌದು, ಕಾಡು ಪ್ರಾಣಿಗಳು ಶಾಶ್ವತ. ಅದು ಬೇಡ ನಿಮಗೆ, ನಾನು ಚೇಂಜ್ ಮಾಡ್ತೇನೆ. ನಿನ್ನೆದಿಡುವ, ಚಂದ ಉಂಟು ಅದು. ಇದು ಚಂದ ಉಂಟು ನಿನ್ನೆದು. ಹಾಯ್ ಮುದ್ದು ತಂಗಿ ಅಂತ ಸತೀಶ್ ಅಣ್ಣ 8ನೇ ಲೈಕ್, ಥ್ಯಾಂಕ್ ಯು. ಕಾರ್ಕಳ ಬೈಜ, ಇಜ್ಜಿ ಬೈಜ್ಜಿ ಸೂಪರ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಊಟ ಆಗಿದೆ. ಊಟಕ್ಕೆ ನನಗೆ ಎಂತೆತ್ತ ಅಂದರೆ ಉಪ್ಪಿನಕಾಯಿ ಮತ್ತು ಟೊಮೆಟೊ ಸಾರು. ಸತೀಶ್ ಅಣ್ಣ ಥ್ಯಾಂಕ್ ಯು. ಹಾಯ್ ಸತೀಶ್ ಅವರಂತ ಪ್ರಕಾಶ್ ಅವರು. ಕೋರಿ ಪೂರ ಖಾಲಿ ಆಡಿ ಓಂಡಿ ಕೋರಿಲಜ್ಜಿ ಬೋರಿಲಜ್ಜಿ. ಪ್ರಕಾಶ್ ಬ್ರೋ ದೂರ ಬಲಿ ಪುನಿಗೆ ಏನಂದಿಲ್ಲೇರು ಶಾಂತಕ್ಕ. ಅರೆ ನಿದ್ರೆ ಪುನಿಗೆ ಪ್ರಕಾಶ್. ಕಾಡು ಬೆಕ್ಕು ಯಾಕೆ ಹಾಲು ಕುಡಿಯುತ್ತದೆ? ಒಂದನೇ ಪ್ರಶ್ನೆ. ಕಾಡು ಬೆಕ್ಕಿಗೆ ಹಸಿವಾಗ್ತದೆ, ಅದಕ್ಕೆ ಹಾಲು ಕುಡಿತದೆ. ಸತೀಶ್ ಅಣ್ಣ. ಶಾಂತಕ್ಕ ನಗ್ತಾ ಇದ್ದಾರೆ. ಇವತ್ತು ಮಳೆ ಅಲ್ಲ, ಹಾಗೆ ಜನರು ಮಲಗಿದ್ದಾರೆ. ಜಗತ್ತಲ್ಲಿರುವ ಎಲ್ಲ ಸುಖ ನೆಮ್ಮದಿ ಭಾಗ್ಯಶ್ರೀ ಅವರು ಮತ್ತು ಅವರ ಎಲ್ಲ ಫ್ರೆಂಡ್ಸಿಗೆ ಸಿಗ್ಲೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್ ಅವರೇ, ನಿಮ್ಮ ಈ ಚಿಕ್ಕ ಆಶೀರ್ವಾದಕ್ಕೆ ಥ್ಯಾಂಕ್ ಯು. ಯಾಕೆಂದರೆ ಆನೆ ದಪ್ಪ ಆಗಿರುತ್ತದೆ, ಅದು ಕಾಡು ಪ್ರಾಣಿ, ಅದಕ್ಕೆ ಸಣ್ಣ ಆಗುದಿಲ್ಲ. 2ನೇ ಪ್ರಶ್ನೆ. ಹೌದಾ, ಓಕೆ ಓಕೆ. ಪ್ರಕಾಶ್ ಪೋಪುನಾಕೇನಂದಿಲ್ಲ ಶಾಂತಕ್ಕ. ಆರು ಒಡೆ ಹೋಗ್ಬೇರು ಉಳ್ಳೇರು. போயிடற மண்டே தீபிச்சேனா. ನಮಗಿಂತ ಬೇಗ ಹೇಳುವುದು, ಕಾಡು ಪ್ರಾಣಿಗಳು ಏಕೆ ಶ್ರೀಮಂತರಾಗಿರಲಿಲ್ಲ? ಹೌದಾ, ಅವರಿಗೆ ಸುಖ ನೆಮ್ಮದಿ ಉಂಟು, ನಮಗೆ ಕೊಡುವುದಿಲ್ಲ ಅವರಂತ ಹೇಳ್ತಿದ್ದಾರೆ ಕೃಷ್ಣ. ನೋಡಿ ಪ್ರಕಾಶ್, ಇಲ್ಲಿ ಮೆಸೇಜ್ ನೋಡಿ ಕೃಷ್ಣನ್ನಂದು ಅಂದು ಶಾಂತ ಅವರೇ ಎಂಕು ಚೂರು ಎಡಿಟ್ ಮಲ್ಪರೆತ್ತೇನೆ ಬನ್ನೋದಿಲ್ಲ ಸೂಪರ್ ಅಂತ ಸತೀಶ್ ಅಣ್ಣ. ಹಾಯ್ ಪ್ರಕಾಶ್ ಅಂತ ಸತೀಶ್ ಅಣ್ಣ.
ಅಂದ ಪ್ರಕಾಶ್ ಬ್ರೋ ಓಕೆ ಪೋದ್ ಬಲೆ ಶುಭವಾಗಲಿ. 6 ಇಂಚಿನ ಯುದ್ಧ ಹೋಗ್ನ ಶಾಂತಕ್ಕ ಯುದ್ಧ ಒಂದುಲ್ಲೇರ 6 ಎಡಿಟ್ ಮಲ್ಪರ ಓಪನ್ಗೆ ಇರ್ನ ಕೇಂಡುಂಡತ್ ಅಂದಾರ ಯುದ್ಧ ಹೋಗ್ಲಕ್ಕ ಬೇರೆ ಯಾವುದಕ್ಕೂ ಉತ್ತರ ಕೊಡಲಿಲ್ಲ ನೀವು ಅಂತ ಸತೀಶ್ ಅಣ್ಣ. ಅದಕ್ಕೆ ಎಂತ ಅಣ್ಣ ಉತ್ತರ ಕೊಡುದು ನಿಮ್ಮ ಮಂಡಿ? ತ್ರಿಮೂರ್ತಿ ದೂರ ಹೋಯ್ರು. ತ್ರಿಮೂರ್ತಿ ಅವರಿಗೆ ಗೊತ್ತಿದ್ರೆ ಅಲ್ವಾ ಉತ್ತರ ಕೊಡೋದು. ಹಾಗಾದ್ರೆ ನೀವು ಹೇಳಿ, ನೀವಿದ್ದೀರಲ್ಲ ನೀವು ಹೇಳಿ ಕೃಷ್ಣಣ್ಣ, ನನ್ನ ಬದಲು ನೀವು ಉತ್ತರ ಕೊಡಿ ಆಯ್ತಾ? ನಿಮ್ಮ ಮಂಡೆಗೊಂದು ಕೊಡ್ತೇನೆ ನೋಡಿ. ನಮ್ಮ ಮಂಡೆ ತಿನ್ನಲಿಕ್ಕೆ ಆಗೋದಿಲ್ಲ, ಮೀನು ಮಂಡೆ ಆದರೆ ತಿನ್ನಬಹುದು. ಹೌದಾ? ತಿನ್ನಿ ತಿನ್ನಿ, ಶಾಂತಕನಾಗ್ತಿದ್ದಾರೆ. ಮೊನ್ನೆ ನಮ್ಮ ಗೇಟ್ ಹತ್ರ ಮನೆಗೆ ಆನೆ ಬಂದಿತ್ತು ಭಾಗ್ಯಶ್ರೀ. ನಾನು ಅಪ್ಪ ಅದರ ಮೇಲೆ ಕೂತ್ಕೊಂಡು ಮನೆಗೆ ಬಂದೆವು. ಹೌದಾ? ನಿಜನಾ? ಊಟ ಆಗಿದೆ ಸತೀಶ್ ಅಣ್ಣ. ಉಪ್ಪಿನಕಾಯಿ ಮತ್ತು ಟೊಮೆಟೊ ಸಾರಿತ್ತು. ಆನೆಯಲ್ಲೇ ಹೋದದ್ದಲ್ಲ, ನೀವು ಕತ್ತೆಯಲ್ಲಿ ಏನಾದರೂ ಹೋದ್ರ ಪ್ರಕಾಶ್ ಅವರೇ? ಕತ್ತೆಯಲ್ಲಿ ಕೂತ್ಕೊಂಡು ಹೋದ್ರ? ಏನು ಕತ್ತೆ? ಅಂಬಡೆಗಸಿ. ಅಯ್ಯೋ ಶಾಂತಕ್ಕ, ಅವರಿಗೊಂದು ಚೀಲ ಚಿಪ್ಸ್ ತಂದು ಕೊಡಿ, ತಿಂತಾರಂತ ಹೇಳ್ತಿದ್ದಾರೆ ಕೃಷ್ಣನ್. ಅದು ನೀವು ತಿನ್ನಿ, ನಿಮ್ಗೆ ಉಂಟಲ್ಲ ಹೊಟ್ಟೆ ಡುಮ್ಮನಾಗಿದೆ ಅಂತ ತಿನ್ನಿ. ಡೊಳ್ಳು ಹೊಟ್ಟೆ ಗಣಪ, ನೀವು ತಿನ್ನಿ ಆಯ್ತಾ? ಡುಮ್ಮಿ ಬರ್ಚಿ ಡುಮ್ಮ ಈರಾವೆ ಯಾನತ್ತು. ಭಾಗ್ಯಶ್ರೀ ಈರ್ನ ಪರ್ಮಿಷನ್ ಇತ್ತಂಡ ಯಾನು ಇನಿ ಪಿಲಿ ಪತ್ತೋಡು ಉಳ್ಳೆ ಕಾಡು ಹೋದ ಅಂದೆ ಫಸ್ಟ್ ಇರಿ ಎಲಿ ಪತ್ತಲೆ ಬೊಕ್ಕ ಪಿಲಿ ಹತ್ತರ ಬೋಲೆ ಪ್ರಕಾಶ್. ಕತ್ತೆಯಲ್ಲಿ ಕೂತ್ಕೊಂಡು ಹೋದ್ರೆ ಅದೃಷ್ಟ ಬರುತ್ತದೆ. ಹೌದಾ? ಗೊತ್ತೇ ಇರಲಿಲ್ಲ, ಇವತ್ತು ಗೊತ್ತಾಯ್ತು. ನನಗೆ ಸಮೋಸ ಕೊಡಿ ಭಾಗ್ಯಶ್ರೀ, ತಿಂದುಕೊಂಡು ಹೋಗ್ತೇನೆ ಲೈವಿಂದ. ಸಮೋಸ ಎಲ್ಲ ಈಗ ಬೆಚ್ಚ ಪೆಟ್ಟು ಉಂಟು, ಬೇಕಾ? ಬಿಸಿ ಬಿಸಿ ಆದ ಪೆಟ್ಟು ಕೊಡ್ತೇನೆ, ಬೇಕಾ? ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ ಸತೀಶ್ ಅಣ್ಣ? ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಮಾರ. ಎಲಿ ಬತ್ತರ ಜನಬೋಡ ಪ್ರಕಾಶ್ ಅಣ್ಣ ಮುದ್ದುಲ್ಲೇರು ಬನೊಂದುಲ್ಲೇರು ಬರ್ಚಪ್ಪ ಈರುಳ್ಳರತ್ತೆ ಈರ್ಪೋಲೆ ಬೆಚ್ಚ ಗೆಂಡ ಉಂಡು ಓಡಕ್ಕೆ ಏನಂತ. ಅಯ್ಯೋ ಶಾಂತಕ್ಕ, ಕೊರ್ಲೆ ಅರೆ ಪ್ರಕಾಶ್ ಅರೆ ಕೃಷ್ಣನಾಗ್ಲು ಅಂತ ಕೊರ್ಲೆ ಭಾರಿ ಬಾತಿರುವರು ಯಾರು ಮಲ್ಲ ಡಾನ್ ಕೂಡ.
ನಮಸ್ತೆ, ಶುಭ ಸಂಜೆ. ಹಾಯ್ ರಾಜ್ಕುಮಾರ್ ಅಣ್ಣ, ಹೇಗಿದ್ದೀರಾ? ಎಂಚೊಲ್ಲರಿ ಚಾಪರಿಯರ ಮೂರ್ತಿ ಅಣ್ಣ, ಭಾಗ್ಯಶ್ರೀ ಎಲ್ಲೇ ಇಲ್ಲೇ ಪ್ರಾಣಿ ಪತ್ತುಜೇರು ಆರು ಮಲ್ಲ ಮಲ್ಲೇನು ಪತ್ತನು ಅನ್ನೋದಿಲ್ಲ ಪ್ರಕಾಶ್ ಅದೇ ಪ್ರಕಾಶ್ ಈರು ಹುಷಾರು ಇರೇ ಗೊತ್ತುಂಟು. ಎಂಚೊಲ್ಲರ ಯಾನ್ ಸೌಖ್ಯ ಈರೆಂಚೊಲ್ಲರು ಶಾಂತಕ್ಕ ಈಡ್ದಾದ ಲಗಡಿ ದೆಪ್ಪವರೆಗೆ ಏನಂದಿಲ್ಲೇರು ಕೃಷ್ಣಣ್ಣಿ ನಮ್ಮ ಸೌಖ್ಯ ಅಂದೆ ಚಾಪರಿಯರ ಶಾಂತಕ್ಕ ತಿಳಿದೊಂದುಲ್ಲೇರು ಪಿನ್ ಐ ಡಿ ಸಬ್ಬು 114 ನೋಡಿ ಕೃಷ್ಣಣ್ಣ ನಿಮ್ಮ ಚಾನಲ್ಗೆ ಸತೀಶ್ ಅಣ್ಣ ಸಬ್ಬಾದ್ರಂತೆ. ರಾಜ್ಕುಮಾರ್ ಅಣ್ಣ ಪಿನ್ ಐಡಿಗೆ ಒಂಜಿ ಕನೆಕ್ಟ್ ಅಲ್ಲವೇ ಇರು ಎಡ್ಡೆ ಜನ ಆತೆ ಈರ್ನ ಊರ್ಡು ಬರ್ಸೊಂಡೆ ಉಂಡಿಯೇ ಬೊಲ್ಲ ಬರ್ಸದೊಟ್ಟು ತೆಡಿಲ್ಲ ಬತ್ತಂಡು ಐಕ್ ಬಿಡು ಪೋಡಿಚ ತೆಡಿಲ್ಗವೆ ತೆಡ್ಲೇನ ರಟ್ಟದ್ ಬಿಡಿಯ. ಥ್ಯಾಂಕ್ ಯು ಸತೀಶ್ ಅಣ್ಣ ಅಂತ ಕೃಷ್ಣ ಅಣ್ಣ. ಪೂರೆಲ್ಲ ಎಡ್ಡೆ ಜನನೇ ಒಂದೊಂದು ಶಾಂತಕ್ಕ ಲೈಕ್ ಕೊರಿಯೇ. ಗಾಯತ್ರಿ ಸಿಸ್ ಹಾಯ್ ಎಂಚೊಲ್ಲರು ಚಾಪರಿಯರ ತಿಂಡಿ ತಿಂಡಾರ ಒಣಸ್ ಮಲ್ತಾರೆ ಪೂರೆಲ್ಲ ಹೊರಣೆಗೇನು ಮೂರ್ತಿಗ ಅನ್ಸಬ್ಬ ಅವಡೆ. ಓಕೆ ಓಕೆ ರಾಜ್ಕುಮಾರ್ ಅಣ್ಣ ಅನ್ಸಬ್ಬ ಅಲ್ಲ ಅರೆಗೆ ಸಬ್ಬ ಐಜಲ್ಡನ ಮಲ್ಲ ಇಜ್ಜೆ ಅನ್ಸಬ್ಬ ಅಲ್ಲೇ. ಏ ಚಯರ್ ಬೇಕಾ ಎಂತದ ನೀನು? ಚಯರ್ನ ತುಂಬಾಡುವನ ಮಾರ ಕರೆಂಟ್ ಉಂಡ ಫಸ್ಟ್ ಏನ ನಮ್ಮ ಊರಿಗೆ ಸ್ವಲ್ಪ ಮಳೆ ಬಸ್ ಮಾಡಿಯಾ ಎಂತ ಬಸ್ ಮಾಡಿ ಕಳಿಸ್ಬೇಕಾ? ಓಕೆ ಓಕೆ. ಇಜ್ಜಿ ಇರ್ನಾಡ ಚಾ ಒಣಸು ತಿಂಡಿ ಅಂದೆ ಎನ್ನ ಚಾತುಜಿ ಆರೆ ಮಲ್ಲ ಪ್ರಾಣಿ ಅವಿಡ್ದು ಮಲ್ಲ ಪ್ರಾಣಿ ಬೋಡ ಪ್ರಕಾಶ್ ಅಣ್ಣ ಕೆನ್ನಂದಿಲ್ಲ ಕೃಷ್ಣ ಅಣ್ಣ. ಹಾಯ್ ಗಾಯತ್ರಿ ಸಿಸ್ ಅಂತ ಕೃಷ್ಣ ಅಣ್ಣ. ಮೂರ್ತಿಯರ ಏರ್ನ ಕೀರ್ತಿಗ ಅಪಕೀರ್ತಿ ಮಲ್ಬೀರ್ ಅಂದೆ ಲೈಕ್ ಕೊಡಿ. ದೂರ ಯಾನ್ ದೂರ ಬರೋಡು ತಿರ್ಗ ಈ ಬರ್ಸು ಬಡಿಸಿ
ಹಾಯ್ ಕೃಷ್ಣ ಬ್ರೋ, ಕಿರೀಟ ಇರಡ ఉండకేనందులేరు గాయత్రి సిస్. అరేని బీజ దక్కువే రాజండి ఏరే నీరు బీజ దక్కును ఇరు మళ్ళా పిలియా గాయత్రి ಸಿಸ್ ಕಿರೀಟಗ ದೆತ್ತೊಲ್ಲೆ ಪನೊಂದುಲ್ಲೇರು ಕೃಷ್ಣಣ್ಣಿ ಅಂದೇ ಮೂರ್ತಿ ಅಂತ ರಾಜ್ಕುಮಾರ್ ಅಣ್ಣ ಅವು ಸುಳ್ಳಿ ಏರು ನಂಬೊಚ್ಚವೆ. ಎಂಚ ಕೃಷ್ಣ ಬ್ರೋ ಕೊರ್ಲೆ ಪನೊಂದುಲ್ಲೇರು గాయత్రి సిస్ యాన్ పోపి సిస్ పనందుల్లేరు. ఈర్ కమెంట్ పాడుంది ఇరేಗ ಬರ್ಪುಂಡು గాయత్రి సిಸ್ పనందుల్లేరు కృష్ణಣ್ಣి. ಹಾಯ್ ಮಲ್ಲಕ್ಕ ಅಂತ ಕೇಶವಣ್ಣ. ಹಾಯ್ ಮಲ್ಲ ಅಣ್ಣ ಅಂತ గాయత్రి సిస్. ಊರುಡುಲ್ಲರ ಮಲ್ಲ ಅಣ್ಣ ಅಂತ గాయత్రి సిస్. ಅಪರೂಪ ತುಯರ್ ಇಜ್ಜರ್ పనందుల్లేరు కేశవಣ್ಣి. ఇజ్జి అక్క బాంబే పనందుల్లేరు. ಕಮೆಂಟ್ ಮಾಡಲಿ. ಓ ದೇವರ ಓ ಪೋಯರ್. ಕೃಷ್ಣಣ್ಣ ಇದ್ದೀರಾ? ಪಿನ್ನ ಇಡಿ ಹೋದ್ರಾ? ನಿದ್ದೆ ಮಾಡ್ತಿದ್ದೀರಾ? ಎಂತ ಕತೆ ನಿಮ್ಮದು? ಗಾಯತ್ರಿ ಅಕ್ಕ ಓ ಗಾಯತ್ರಿ ಅಕ್ಕ ಅಂತ ಕೃಷ್ಣಣ್ಣ. ದುನಿಯಾ ವಿಜಯ್ ಅವರೇ ಹಾಯ್ ಹಾಯ್. ಭಾರಿ ಅಪರೂಪ ಮಾರ. ಎಲ್ಲಿಗೆ ಹೋಗಿದ್ದೀರಿ ನೀವು? ಊರು ಬಿಟ್ಟಿದ್ದೀರಾ? ಏನು ಕತೆ? ಕೃಷ್ಣ ಬ್ರೋ ಬಂದು ಗುದ್ದೊಂದುಲ್ಲೇರು గాయత్రి ఈడదాద నీకు యాన్ తిండి తినందుಲ್ಲ నీకులేం ಬುಡ್ದಾವೆ. ದುನಿಯಾ ಬ್ರದರ್ ಎಂಚೊಲ್ಲಾರು ಇರೇ ತುಳು ಬರ್ತಿದ್ದೆ. ಸಾರಿ, ಹೇಗಿದ್ದೀರಿ ದುನಿಯಾ ಬ್ರದರ್? ಮಹೇಶರು ಒಲ್ಲೇರು ಮಹೇಶರು ಅಂದೆ ಕೃಷ್ಣಣ್ಣ ಮಹೇಶರು ಒಲ್ಲೇರು ಊರು ಬಿಡ್ತೇನೆ ಅದ ಕತೆ. ಇನಿ ಬಂಜಿಬೇನೆ ಉದ್ದು ಸಿಸ್ಸಿರೆಗ್ ದಾಯಿಗೆ ಗಾಯತ್ರಿ ಸಿಸ್ ಎಂಕ ಗುದ್ವಾರ ಗಾಯತ್ರಿ ಅಕ್ಕ ಅಂತ ಕೃಷ್ಣಣ್ಣ. ಬುದ್ಧುಲೆ ನಾನೊಂದು 4 ಪೆಟ್ಟು ಕೊರ್ಲೇವೆ ರೀ. ದುನಿಯಾ ಬ್ರದರ್ ಎಲ್ಲಿ ಹೋದ್ರಿ ಮಾರೆ? ಮಾತಾಡಿ ಅಂತ ನೀವು. ಇಲ್ಲಿ ಪಿನ್ ಐಡಿಗೆ ಒಂದು ಕನೆಕ್ಟ್ ಆಗಿ ಆಯ್ತಾ ದುನಿಯಾ ಬ್ರದರ್? ನಿಮ್ಮನ್ಗೆ ಬ್ಲೂ ಕೊಡ್ತೇನೆ ಆಯ್ತಾ? ದುನಿಯಾ ಬ್ರದರ್ ಇದ್ದೀರಾ? ಕಮೆಂಟ್ ಹಾಕಿ ನೋಡುವ. ನೀವೀಗ ನೀಲಿಯಲ್ಲಿ ರೈಸ್ತೀರಿ ನೋಡಿ. ಗಾಯತ್ರಿ ಸಿಸ್ ಬರ್ಸ ಜೋರು ಉಂಡೆ ಸ್ಕೂಲು ರಜಾತೆ ಪನೊಂದುಲ್ಲೇರು. ಎಂಕ್ಲೆ ಕೊರ್ಲೆ ತಿಂಡಿ ಎಂಚ ಕೊರ್ಪುನಿ ತಲ್ಲಾವು ನಾಡಿ ಏನ ಮೊಬೈಲ್ ಪೊಡಿಯಾವು. ಇಜ್ಜಿ ಮೂಲ್ ಬರ್ಸ ಪನೊಂದುಲ್ಲೇರು ಗಾಯತ್ರಿ ಸಿಸ್. ಇವರು ಇಲ್ಲಿ ಹೋದ್ರು ಮಾರೆ ದುನಿಯಾ ಅವರು. ನಾನೊಂದು ಪಿನ್ ಐಡಿಗೆ ಕನೆಕ್ಟ್ ಆಗಿ ಅಂತ ಹೇಳಿದ್ದ, ಅವ್ರು ಓಡಿದ್ದೆ ಅಂತ. ಅವರಿಗೆ ಹೆದರಿಕೆ ಆಯಿತು ಅಲ್ವಾ? ಗಾಯತ್ರಿ ಅಕ್ಕ ಚಾ ಪರಿಹಾರ ಅಂತ ಕೃಷ್ಣಣ್ಣ. ಕಾಸರಗೋಡು ಜಿಲ್ಲೆಗೆ ರಾಜ್ಯ ಕೊರ್ತೆ ಬರ್ಸಗೆ ಈರ್ ರಾಜ್ಯ ಕೊರ್ನಿ ಅಂದೆ ಕೇಶವಣ್ಣ. ಕೊರ್ತೀರ್ ಬನ್ಲಿ. ಎಂಕೊಂಜೇರ್ಲ ರಜೆ ಕೊಡ್ತೇರ್ದ.
ವಣಸುಗ ಬಲೆ ಮಾತಾರಲ್ಲ ಅದಾದ ಗಮ್ಮತ್ತುಂಡು ವಣಸುಗ ಇರಗದಾಯಗ ರಾಜ ಜಪ್ಪಾರ ಸೋಕುದ ನಿದ್ರ ಅನ್ಪಾರ ತಂದೂರಿ ರೊಟ್ಟಿ ಬೊಕ್ಕ ಪನ್ನೀರ್ ಮಸಾಲ ಓ ದೇವರನೆ ಎಂಕ್ಲೆ ಬುರ್ತಿನ್ ಪರ ಇದ್ದೀರ ಅಂದ ಕೇಶವಣ್ಣ ಪಾರ್ಸಲ್ ಮಲ್ಪಲ ಎಂಕ್ಲೆ ಕೃಷ್ಣಣ್ಣ ಕೊರ್ಜರಡಲ ಮಲ್ಲ ಇಚ್ಚಿ ಬಕ್ಕದಕ್ಲೆ ಕೊರ್ಲವೆ ಐಕ್ ಸುರುಟ್ಟೆಲೆತ್ತಿನ ಅಂದೆ ಓಕೆ ಓಕೆ ಇಜ್ಜಿಂಡೆಲ್ಲ ಜಪ್ಪನ ತೀರು ಕುಡ ರಜ ಜರ ಮಂಡೆ ತಿಂಡಿರ ಆಕಾರ ಉಂಡಿರ ಈಗ ಬಸಳೆ ಸೊಪ್ಪು ಮಧು ಅವರೇ ಎಲ್ಲಿ ಓದದ್ದು ಮಾರೆ ನೀವು ಲೈಕ್ ಡನ್ ಈಗ ಲೈಕ್ ಕೊಟ್ಟದ್ದ ನಿಮ್ಮ ಮಂಡೆಗೆ ಗುದ್ದುತ್ತೇನೆ ನೋಡಿ ಹೊರಗಡೆ ಇದ್ದೆ ಮಳೆ ಬರ್ತದಲ್ಲ ಎಲ್ಲಿಗೆ ಹೊರಗಡೆ ಹೋಗುದು ಒದ್ದೆ ಆಗ್ಬಾರ್ದು ಮತ್ತೆ ಶೀತ ಜ್ವರ ಎಲ್ಲ ಬರುತ್ತೆ ಗೊತ್ತಾ ಮಳೆ ಇಲ್ಲ ಇಲ್ಲಿ ಹೌದಾ ಹಾಗಾದ್ರೆ ನಾನೇ ಕೆಟ್ಟೆ ಇದು ಬೇಕಿತ್ತ ನಿಂಗೆ ನಿಮ್ಮ ಕಡೆ ಮಳೆ ಇದೆ ಹೌದು ಜೋರು ಮಳೆ ಗೊತ್ತಾ ಇಲ್ಲಿ ಕತ್ತಲಾಗಿದೆ ಇಲ್ಲಿ ಫುಲ್ಲು ಸೆಕೆ ಹೌದಾ ಹಾಗಾದ್ರೆ ನೀವಿದ ಕಡೆ ಮಳೆ ಬರೋದಿಲ್ವ ಅಂತ ಮಧು ಅವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿದ್ದೀರಾ ಇಲ್ಲಾಂದ್ರೆ ಕನೆಕ್ಟ್ ಆಗಿ ಆಯ್ತಾ ಎಂತ ಕತ್ತಲೆ ಇಲ್ಲಿ ಮಾರೆ ಕಳಿಸಿಕೊಡಿ ಬಸಳೆ ಸೊಪ್ಪು ಎಂತ ಮಳೆ ಕಳಿಸ್ಬೇಕಾ ಓಕೆ ಓಕೆ ಇರಿ ಫ್ಲೈಟ್ ಬಂದರೆ ಅದರಲ್ಲಿ ಕಳಿಸ್ತೇನೆ ಆಯಿತಾ ಫ್ಲೈಟಲ್ಲಿ ಬಾಸಿಲ್ಲದ್ದು ಎಂತ ಮಾತಾಡೋದು ಕಳಿಸ್ಬೇಕಂತೆ ಬನ್ನಿ ಗೈಸ್ ಕಮೆಂಟ್ ಹಾಕಿ ಹಾಗೆ ಲೈವ್ ಇಷ್ಟ ಆದರೆ ಲೈಕ್ ಕೊಡಿ ಬಸಳೆ ಸೊಪ್ಪು ಊಟ ಆಯ್ತಾ ನಿಮ್ದಾ ಊಟ ಆಗಿದೆ ಮಧು ಅವರೇ ನಿಮ್ದಾಯ್ತಾ ಎಂತಿತ್ತು ಊಟಕ್ಕೆ ಸ್ಪೆಷಲ್
ಕೃಷ್ಣಣ್ಣ ಇದ್ದೀರಾ? ಎಲ್ಲಿ ಹೋದ್ರಿ? ಮಾತಾಡಿ ಮಾರೆ, ಎಂತ ನೀವು? ತಂಗಿಯವ್ವ ಆ ಕಡೆ ನೋಡು, 15 ಲೈಕ್ ಆಗಿದೆ. ಥ್ಯಾಂಕ್ ಯು ಸಾಜಣ್ಣ. ಹೇಗಿದ್ದೀರಿ ಸಾಜಣ್ಣ? ಮೆಲ್ಲ ಮೆಲ್ಲ ಏರ್ಲಾದೆ ತುಣುಜಿರು ಮೆಲ್ಲ ತಿನ್ನಿ. ಓಕೆ ಓಕೆ ಓಕೆ, ಮೆಲ್ಲ ತಿನ್ಪಾವಿ. ಬಸಳೆ ಸೊಪ್ಪು ಏನು ಸ್ಪೆಷಲ್ ಊಟಕ್ಕೆ? ನನಗೆ ಟೊಮೆಟೊ ಸಾರು ಮತ್ತು ಉಪ್ಪಿನಕಾಯಿ ಇತ್ತು. ನಿಮ್ಗೇನಿತ್ತು? ಕೋಳಿ ಇತ್ತ, ಮಟನ್ ಇತ್ತ, ಜಂಜಿ ಇತ್ತ, ಪಂಜಿ ಇತ್ತ? ಟೊಮೆಟೊ ಸಾರಾ? ಹೌದು, ಟೊಮೆಟೊ ಸಾರು. ಶಾಂತಕ್ಕ ಹೋದ್ರಾ? ಶಾಂತಕ್ಕ ಓಡಿದ್ದಂತ ಅವರು. ಕಣ್ಣನು ಯಾರು? ಕೋಳಿ ಕುಯ್ದು ಮೀನು ಸಾರು ನಮ್ಮ ಮನೆನ? ಅದೆಂತ ಮಾರ, ಹೀಗೂ ಉಂಟೆ. ಮಧು ನಿಮ್ಮ ಮಂಡೆ ಮಧು ಅವರೇ. ಕೋಳಿ ಅನ್ನೆಂತ ಮಾರಾಟಕ್ಕಿಟ್ಟಂತ? ಯಬ್ಬೋ ದೇವರನೇ, ಸ್ಟಾರ್ಟ್ ಆಯಿತು. ಆ ಕಡೆ ನಾನು ಮೆಸೇಜ್ ಮಾಡಿದರೆ ಸಾಕು, ಆ ಕಡೆ ಎಲ್ಲರಿಗೂ ಸೆಟ್ ಆಗುತ್ತೆ. ನನ್ನ ನೋಡಿ ಕಾಮಿಡಿ ಮಾಡ್ತಾ ಇದ್ದೀರಾ? ಆಯಿತು ಆಯಿತು, ನನಗೆ ಖುಷಿನಾ ನೀವೆಲ್ಲರೂ. ಯಾರು ಕಾಮಿಡಿ ಮಾಡಿದ್ದು ಸಾಜಣ್ಣ? ನಿಮ್ಮ ಮಂಡೆ. ಇಲ್ಲಿ ನಾವು ಬೇರೆ ವಿಷಯ, ಅದು ಕೂಡ ಕನ್ನಡದಲ್ಲಿ ಮಾತಾಡ್ತಿದ್ದೇನೆ. ನಿಮ್ಮ ಮಂಡೆಗೆ ಕೊಡ್ತೇನೆ ನೋಡಿ. ಯಬ್ಬೋ ಇತ್ತ ಶಾಂತಕ್ಕನ ನೆನಪಾಂಡ ಎಂಕ ನೆನೆಪುಂಡಿ ಇರೋರ ಮನಿಪಂದು ಕುಲ್ವಾರೇರು. ಜಸ್ಟ್ ಬ್ರದರ್ ಹಾಯ್ ಹಾಯ್, ಲೈಕ್ ಡನ್. ಎಂಚೆಲ್ಲರು ಜಸ್ಟ್ ಬ್ರದರ್? ಚಾ ಪರಿಹಾರ. ಕೋಳಿ ತಂದು ಫ್ರಿಜ್ಜಿನಲ್ಲಿ ಇಟ್ಟೆ, ಮೀನು ತಂದು ಸಾಂಬಾರು ಮಾಡಿದ. ಹೌದಾ? ಓಕೆ ಓಕೆ, ಅದೇ ಗೊತ್ತಾಯಿತು. ಫ್ರಿಜ್ ಖಾಲಿ ಖಾಲಿ ಇರಬಾರ್ದಲ್ಲ, ಅದಕ್ಕೆ. ಸೂಪರ್ ಸೂಪರ್ ಅಂದ ಜಸ್ಟ್ ಬ್ರದರ್. ಮಧು ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ನೋಡಿ, ಸಪೋರ್ಟು, ಥ್ಯಾಂಕ್ ಯು. ಹಾಯ್ ಜೆ ಜೆ ಬ್ರೋ ಅಂತ ಮಧು ಅವರು. ತಂಗಿಯವ್ವ ಮಂಡೆಗೆ ಹೊಡೆಯುವಾಗ ಮೆತ್ತಗೆ ಹೊಡಿಬೇಕು, ಇಲ್ಲಾಂದರೆ ನಿಮ್ಮ ಮಂಡೆ ಹೋಗುತ್ತಾ, ಎಲ್ಲಿಗೆ ಹೋಗುತ್ತೆ ಅಂತ ನೋಡು ಆಯಿತಾ? ಎಡ್ಡೆ ಲೈವ್ ಪನ್ನೊಂದಿಲ್ಲ ಜಸ್ಟ್ ಬ್ರದರ್, ಥ್ಯಾಂಕ್ ಯು. ಎಡ್ಡೆ ಲೈವ್, ಥ್ಯಾಂಕ್ ಯು ಜಸ್ಟ್ ಬ್ರದರ್. ನನ್ನದು ಸೂಪರ್ ಲೈವ್, ಪೊರ್ಲು ಲೈವ್. ಓಕೆ, ಪೊರ್ಲು ಇಜ್ಜಂದಿನ ಲೈವ್ ಪಾಡ್ಲೆ ನಾನಂಜಿ ಕಮೆಂಟ್ ಯಾನೇ ಮಂಡೆ. ಸೋಕುದ ಲೈವ್ ಬೊಕ್ಕ ಮತ್ತೆ 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 ಮುಂದುವರಿಲಿ. ಕುಂಟಿ ಕುಂಟಿ ಲೈವ್ಗೆ ಎರ ಮಂಡೆ ನಾವು ಜಸ್ಟ್ ಬ್ರದರ್ ಪಾಡಿನಿಂದೆ ನೀನು ಈರು ಪಾಡುತ್ತೀರ ಮಂಡೆಗೆ. ನನಗೆ ಅರ್ಥ ಆಗಲ್ಲ ಅಂತ. ಓ ಮಧು ಅವರೇ, ಸಾರಿ ಸಾರಿ ಆಯಿತಾ. ಸೋಕುದ ಲೈವ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಆಯಿತು ಬಿಡಪ್ಪ ಮೈ ಡಿಯರ್ ಫ್ರೆಂಡ್ಸ್, ನಾನು ಮೆಸೇಜ್ ಮಾಡಲ್ಲ, ನೀವು ಮಾಡಿ. ನಾನು ಸುಮ್ಮನೆ ನಿಂತು ನೋಡ್ತಾ ಇರ್ತೀನಿ. ನಿಮಗೆ ಯಾರಿಗೆ ಹೇಳಿದರು? ಯಾರು ಎಂತ ಹೇಳಿದ್ದು ಹೇಳಿ? ಅವರಿಗೆ 2 ಬಿಡುವ ಆಯಿತಾ? ಬರ್ಸ ಲೈವ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಬರ್ಸ ಲೈವ್ ಅಲ್ಲ, ಅದು ಮಳೆ ಲೈವ್. ಎಂತ ನೀವು ಎಂಥದ್ದು ಎಂತ ಮಧು ಅವರೇ? ಭಾರಿ ಬರ್ಸ ಲೈವ್ ಅಂತ ಹೇಳ್ತಿದ್ದಾರೆ. ಹೌದು ಮಾರೆ, ಇನ್ನೊಮ್ಮೆ ಮಳೆ ಬರ್ತದಂತ. ಮಧು ಅವರೇ, ನನಗೆ ಅದು ಓದಲಿಕ್ಕೆ ಕೂಡ ಬರೋದಿಲ್ಲ ಮಾರೆ. ಅದೆಂತ ಯಪ್ಪ ದೇವರೇನೆ, ಆ ಕಮೆಂಟನ್ನು ದೇವರೇ ಓದಬೇಕೀಗ. ಓ ದೇವರೇ ಎಲ್ಲಿದ್ದೀರಿ?
ಬೊಲ್ಲ ಬಾರಿ ಬೊಲ್ಲ. ಹಾ, ಅಂದಂದು. ಯಾರದು? ಇದು ಯಾರಿದು ಬಂದದ್ದು? ವೈಭವರ ಆಗಮನವಾಗಿದೆ. ಅವರಿಗೆ ಒಂದು ಚಾಕ್ಲೇಟ್ ಕೊಡಿ. ಸೂಪರ್ ಸೂಪರ್, ಥ್ಯಾಂಕ್ ಯು. ಮತ್ತೆ ನನಗೂ ಅರ್ಥ ಆಗಲ್ಲ ಬಸಳೆ ಸೊಪ್ಪು. ಹೌದಾ, ಈಗ ಅರ್ಥ ಆಗುತ್ತೆ ನೋಡಿ. ಅಲ್ಲಿ ವೈಭವ್ ಅವ್ರು ಬಂದರು ನೋಡಿ, ಅರ್ಥ ಆಗುತ್ತೆ. ಸ್ಟೇಷನ್ ಹಾಯ್ ಅಂತ, ಯಾವುದು ಪೊಲೀಸ್ ಸ್ಟೇಷನ್? ಸ್ಟೇಷನ್ ಹಾಯ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಹಾ, ಓಕೆ ಓಕೆ ಅಂತ ಹೇಳ್ತಿದ್ದಾರೆ. ವೈಭವ್ ರೇ, ಟೀ ಕುಡಿದ್ರ? ವೈಭವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ? ಹಾಗೆ ಇಲ್ಲಿ ಪಿನ್ ಐ ಡಿ ಅವರಿದ್ದಾರೆ, ಅವರ ಚಾನಲ್ಗೂ ಕೂಡ ಕನೆಕ್ಟ್ ಆಗಿ. ಅಂದದ ಕೊಂಬೆಗೆ ವೈಭೂ ದೂರ ಪೋಯರು. ಹಾಂ, ಓಕೆ ಓಕೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋಯ್ತು ಕಾಮೆಂಟ್? ಕಮೆಂಟ್ ಹಾಕಿ ಫ್ರೆಂಡ್ಸ್. ಎಲ್ಲಿ ಹೋದ್ರಿ? ಪಿನ್ ಐ ಡಿ ಅವರು ಇಲ್ವಾ ನೀವು? ಪಿನ್ ಐ ಡಿ ಅವರು ನಾಪತ್ತೆ ಆಗಿದ್ದಾರೆ. ಯಾನಿಯರ್ ಒಂದು ಕುಲ ಏರ್ ಪಜ್ಜಿ ಕುಲ ಅವೆ ಯಾಕಂದ್ರೆ ಪಾತೆಲ್ಲ ಬಂದಲ್ಲ ಕೆಬಿಗಿಂಚನೆಗಳಿಗೆ. ಮಧು ಅವರು ಡ್ಯಾನ್ಸ್ ಮಾಡ್ತಿದ್ದಾರೆ, ತಲೆ ಮೇಲೆ ಕೈ ಹೊತ್ತರು. ಯಾಕೆ ಮಧು ಅವರೇ, ಏನಾಯ್ತು? ಯಾಂದಾದ ಮಲ್ಪುನಿಗೆ ಡ್ಯಾನ್ಸ್ ಮಲ್ಪಲೆ ಹೋಗಿ ಬಸಳೆ ಸೊಪ್ಪು ಎಲ್ಲಿಗೂ ಹೋಗ್ಬೇಕು ಮಧು ಅವರೇ. ನಾನು ಹೋಗಲ್ಲ, ನಾನು 5:30 ತನಕ ಹೋಗಲ್ಲ ಆಯ್ತಾ. ಹೊಂಬಿಸಿಲಲ್ಲಿ ನಂಗ್ಯಾಕೆ ಕಂಡನು ಹೊಂಗನಸನ್ನು. ಆಮೇಲೆ ಎಲ್ಲಿ ಹೋಗ್ತೀರಿ ಬಸಳೆ ಸೊಪ್ಪು? ಎಲ್ಲಿಗೆ ಹೋಗುದು ಹೇಳಿ? ನಾನು ಮನೆಗೆ ಹೋಗ್ತೇನೆ, ಈಗ ಮನೆಯಿಂದ ಹೊರಗಡೆ ಇದ್ದೇನೆ. ಬಾಂಬೆ ಬಾಂಬೆ ಹೌದಾ, ಬಾಂಬೆಗೆ ಹೋಗಲ್ಲ ಆಯ್ತಾ. ಎಲ್ಲ ಮಳೆಗೆ ನಿದ್ದೆ ಮಾಡ್ತಿದ್ದಾರಂತಲ್ಲ, ಯಾರು ಕೂಡ ಇಲ್ಲ ಇವತ್ತು. ಯಾನ್ ದಾಯಿಗಿಡೆ ಬತ್ತೆ ಇರೆಗೆ ತಿನ್ನಕಂತ ಲೈಕ್ ಬರ್ತಾರೆ.
ಎಂಕ್ ದಾದಾಂಡು ನಿದ್ರೆ ಬರ್ತದೆ. ಮತ್ತೇನು ಸಮಾಚಾರ? ಸಮಾಚಾರ ಎಲ್ಲ ಹೇಳಬೇಕು ಮಧು ಅವರೇ. ಆನಂದ ಆನಂದವೇ ಅಂಕಿತ ಆನಂದಕ್ಕೆ ಹುಟ್ಟಿದರು ಆಸರೆಯ ಬೇಡುತ್ತ. ಏನು ಹೇಳೋದು ಏನು ಹೇಳಿ ಹೇಳಿ, ಏನಾದರೂ ಇದ್ರೆ ಹೇಳಿ. ಬೇಜಾರು ಯಾಕೆ ಬೇಜಾರು? ಏನಾಯ್ತು? ಯಾರಲ್ಲಿ ಬೇಜಾರು? ಏನು ಬೇಜಾರು? ನಾನೊಂದು ಕ್ವಶನ್ ಕೇಳಲ್ಲ? ಏನಿಲ್ಲ, ಯಾವ ಹುಡುಗಿ ಸಹ ಇಲ್ಲ ಮದುವೆ ಆಗೋಕ್ಕೆ. ಹೌದಾ? ನಾನೊಂದು ಕ್ವಶನ್ ಕೇಳಲ್ಲ? ಹಾಂ, ಕ್ವಶನ್ ಕೇಳಬೇಕಾ? ಆನ್ಸರ್ ಮಾಡ್ತೀರಾ? ಇಜ್ಜಿ ಕೃಷ್ಣ ಬ್ರೋ ಅಂತ ಗಾಯತ್ರಿ ಹೇಳ್ಬೇಕಾ? ಕೇಳಿ ಅಂತ. ನೆಲಕ್ಕೆ ತಲೆ, ನೆಲಕ್ಕೆ ತಲೆ, ಆಕಾಶಕ್ಕೆ ಕಾಲು, ನಾನು ಯಾರು? ಎಲ್ಲಿ ಹೋದ್ರಿ? ಕ್ವಶನ್ ಕೇಳಿಸ್ತಾ? ನೆಲಕ್ಕೆ ತಲೆ, ಆಕಾಶಕ್ಕೆ ಕಾಲು, ನಾನು ಯಾರು? ಜಂಕದಾದಾಂಡಿ ಇರೇ ಗೊತ್ತು. ಜಂಕದಾದಾಂಡಿ ಯಾನು ಕ್ವಶನ್ ಕೇಳಂಗಿಲ್ಲ. ಅರ್ಥ ಆಯ್ತಾ ಮಧು ಅವರೇ? ಇಜ್ಜಿ ಕೇಶವ್ ಬ್ರೋ ಚಾತ್ ಜೀರ್ಣ ಆರು ಓಲ್ಪೋಯರನ್ನು ಕೇಶವನ್ನು ಈ ರೀತಿ. ನಾಯಿ ಅಲ್ಲ ಮರ, ನಿಮ್ಮ ಮಂಡೆ ನಾಯಿ ಅಂತೆ. ಹಿರೇಗ ದಾದಾಂಡ ಕೃಷ್ಣ ಬ್ರೋ. ಮಧು ನಾಯಿ ಅಲ್ಲ ಮರ, ಎಂತ ನೀವು ಕ್ವಶನ್ ಅರ್ಥ ಮಾಡ್ಕೊಡು. ನೆಲಕ್ಕೆ ತಲೆ, ಆಕಾಶಕ್ಕೆ ಕಾಲು, ನಾನು ಯಾರು? ನಾಯಿ ನೆಲಕ್ಕೆ ತಲೆ ಇಡ್ತದ? ಎಂತ ನೀವು? ಯಾಂದಾಯ್ ಗಿಂಚಾಯ್ ಅಂತ ಕೃಷ್ಣಣ್ಣ. ಗಾಯತ್ರಿ ಸಿಸ್ತಾರೆ ದಾದಾಂತುಲೆ ಕೃಷ್ಣಣ್ಣ. ಅರೆ ಕೊಂಚ ಇಂಜೆಕ್ಷನ್ ಕೊರೋಡು, ಇಂಜೆಕ್ಷನ್ ಸರಿಯಾಪ. ಇವತ್ತು ಹೇಳಲ್ವಾ ಅಂತ ನನ್ನ ಕ್ವಶನ್ಗೆ ಆನ್ಸರ್ ಯಾರು ಆನ್ಸರ್ ಮಾಡಲ್ಲ. ನೂರೊಂದು ನೆನಪು ಇದೆಯಾಳದಿಂದ ಹಾಡಾಗಿ ಬಂತು ಆನಂದದ ಬುಲಿಪನ್ ಬರ್ತಿ. ಓಕೆ ಓಕೆ. ನಿನ್ನೆಗಳ ನೆನಪುಗಳು ನಾಡಿದರು
ನಾಳೆಗಳ ಕನಸುಗಳು ಎಂದಿನ ನಂಬಿಕೆಯು ಅದು ಯಾರು ಮಾಡಿದ ಯಾನ್ ಶಾರ್ಟ್ಸ್ ಪಾಡ್ದೆ ತುಯ್ಯಾರ ಇಜ್ಜಿ ನೋಡಿಲ್ಲ ಕೃಷ್ಣಣ್ಣ. ಇರ್ತುವಡೆ ಮಲ್ಲ ಜನ ಆತೀರ ಅಂಚತ್ತಿ ಅಂಚೂರು ಬೇಲೆಡಿತ್ತೆ ಬೊಕ್ಕ ಮಿನಿ ತೂಪವೆ. ಕುಮಾರ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ? ದೊಡ್ಡಪ್ಪ ಹಾಯ್ ಹಾಯ್, ಹೇಗಿದ್ದೀರಾ? ಮ್ಯೂಟ್ ಲೈವಾ? ಇಲ್ಲ ಇಲ್ಲ ಇದ್ದೇನೆ. ನಾನು ಸ್ವಲ್ಪ ಹೊರಗಡೆ ಹೋದ್ದೆ. ಸೂಪರ್. ಟೀ ಆಯ್ತಾ ದೊಡ್ಡಪ್ಪ? ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು. ಟೀ ಆಯಿತು, ನಿಮ್ಮದು? ನಂದು ಇಲ್ಲ, ಟೀ ಆಗಿಲ್ಲ. ಇಲ್ಲಿ ಜೋರು ಮಳೆ ಮಾರ ಇವತ್ತು. ನಿಮ್ಮ ಕಡೆ ಮಳೆ ಉಂಟಾ? ಹೌದು, ಇಲ್ಲಿ ಫುಲ್ಲು. ಹೌದಾ, ಅಲ್ಲಿ ಕೂಡ ಮಳೆ ಉಂಟಾ? ಓಕೆ ಓಕೆ.
ಸೂಪರ್, ಥ್ಯಾಂಕ್ ಯು ದೊಡಪ್ಪ. ಥ್ಯಾಂಕ್ ಯು. ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು. ದೊಡಪ್ಪ ಥ್ಯಾಂಕ್ ಯು. ಥ್ಯಾಂಕ್ ಯು ದೊಡಪ್ಪ. ಎಲ್ಲ ಹೋದ್ರ ಅಂತ, ನೀವೊಬ್ಬರೇ ಇರೋದು. ಥ್ಯಾಂಕ್ ಯು. ಎಸ್ ಅಂತ ಹೇಳ್ತಿದ್ದಾರೆ. ಹೌದು, ಮಳೆಗೆ ಹೋಗಿ ನಿದ್ದೆ ಮಾಡಿದ್ದಂತ. ಸೂಪರ್, ಥ್ಯಾಂಕ್ ಯು. ನಗ್ತಿದ್ದಾರೆ. ಹೌದು, ಜೋರು ಮಳೆ ಅಲ್ಲ, ಎಲ್ರು ಹಾಸಿಗೆ ಹೊತ್ಕೊಂಡು ಮಲಗಿದ್ರು. ಇನ್ನು ಇವಳ ಲೈವ್ ಸಾವಾಸ ಬೇಡ ಅಂತ ಸೂಪರ್ ಅಂತ ಹೇಳ್ತಿದ್ದೆ ದೊಡ್ಡಪ್ಪ. ಇವಳು ಬೈಯೋದು ಯಾರು ಕೇಳುವುದಂತ ಹೋದ್ರು ಎಲ್ಲ. ಸೂಪರ್, ಥ್ಯಾಂಕ್ ಯು. ಹೌದಂತ ಹೇಳಿದ್ದಾರೆ ದೊಡ್ಡ. ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ದೊಡ್ಡಪ್ಪ. ಥ್ಯಾಂಕ್ ಯು ದೊಡ್ಡಪ್ಪ. ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು.
ಓಂ ನಮಃ ಶಿವಾಯ. ಶಾಂತಿ ಅಕ್ಕನ ಪಿನ್ನು ತೆಪ್ಲೆ ಓಂಡಿ ಸಿಂಪಲ್ ಅಣ್ಣ ಪಿನ್ನು ಇಲ್ಲ ಮಂಡೆ ಇರು ಓಲಿತ್ತಾರೆ ಚಾಪರಿಯರಾ. ಸೂಪರ್ ಸೂಪರ್, ಥ್ಯಾಂಕ್ ಯು ದೊಡಪ್ಪ. ಸಿಂಪಲ್ ಅಣ್ಣ ಚಾಂಡಿ ಪೂರ ಪೋಯರು ಈರಾಂಡರತ್ತ ಅಂಚಿನ ದೊಡ್ಡಪ್ಪರು ಇರ್ತದೆ. ಕರ್ಮ ಬಸ್ತ ಬಸ್ ತತ್ತಂಡೇರಿ ಇದು ಇರ್ ಲಾರಿ ಬೈದು ಬಸ್ ತತ್ತಂಡ. ಸೂಪರ್, ಥ್ಯಾಂಕ್ ಯು. ನಾನು 1 ಗಂಟೆ ಕಾಪೋಡು ಒಯ್ಕಿ ಬಸ್ಕ. ನಿನ್ನ ಲೈವ್ದ ದಿಸೆ ಎನ್ನ ಲೈವ್ದ ದಿಸೆ ಇರ ಬಸ್ ತತ್ತನ ಓ ದೇವರ ನೀರು ಶಾಪದಿ ಹೋಯ್ತು ನಾನು. ಅದಕ್ಕೆಲ್ಲ ಕಾರಣ ನಾನಲ್ಲ, ನಿಮ್ಮ ಬಸ್ ಇದ್ದೇ ಕಾರಣ. ಗೊತ್ತಾಯ್ತಾ? ನೀವು ಬಸ್ಸಲ್ಲಿ ಕೇಳಿ ಯಾಕೆ ಹೀಗೆ ಮಾಡಿದ್ಯಾ. ಬಸ್ ಸ್ಟ್ಯಾಂಡ್ ಇಡಲ್ಲ ಅಮ್ಮ ತಾಯಿ ಪನ್ನೊಂದು ಅಂದೆ ತಟ್ಟೆ ಬೋಡೆ ತಟ್ಟೆ ಬೋಡೆ. ಹಾಯ್ ಮಹೇಶ್ ಅಣ್ಣ, ಶಾಪರಿಯರ ಬರ್ಸೋಂಡೇರ್ ನಂಚಿ. ಚಾಂಡೆ ಚಾಯ್ ಇಜ್ಜಿ ಇರ್ನಾಂಡ ಬೊಲ್ಲ ಬರ್ಸ ಮೂಲ ಬೊಲ್ಲ ಬರ್ಸ. ಆನೆ ತುಯ್ಯಾರ ಆನೆ ತುಯ್ಯಾರ ಮಹೇಶ್ ಅಣ್ಣ. ಕಾರ್ಕಳ ಬ್ರದರ್ ಹಾಯ್ ಅಂತ ಹೇಳ್ತಿದ್ದಾರೆ. ನಮಸ್ತೆ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಅವು ಕಾರ್ದ ಈಗ ಕಡಪ ಯಾರೇ ಕಾರ್ ಬಚ್ಚಿ ಬೈಕ್ ಉಂಡಾಡ ಅದೇ ಮಹೇಶ್ ಅಣ್ಣ ಇದೇ ಕಾರ್ ಬೊಚ್ಚಾತ. ಓಲುಂಡ ಆನೆ ಕಾಡುಂಡು ಕಾಡು. ಹಾಯ್ ಸುಮಕ್ಕ ಹಾಯ್ ಎಂಚೆಲ್ಲರು ಚಾಂಡಿ ಬೊಚ್ಚಿ ಪನ್ನೊಂದುಲ್ಲೇರು ಮಹೇಶ್ ಅಣ್ಣ. ಯಾನ್ ಪೋಡಿ ಮಲ್ಪೊಂದಿಲ್ಲ ಅಂದ ಎಂಗ್ಲೆಗ್ಲೆ ಕೊರ್ಲೇವೆ. ಹಾಯ್ ಸುಮಕ್ಕ ಅಂತ ಮಹೇಶ್ ಅಣ್ಣ. ಸುದೆ ಮಾಮಿ ಅಡ್ಡಬೂರಿ ಅಂತ ಸಿಂಪಲ್ ಅಣ್ಣ. ಮಹೇಶ್ ಅಣ್ಣ ಆಸೆ ಪಡೀರಿ ಸುಮಕ್ಕ ತುಳು. ಮಹೇಶ್ ಅಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ ಸುಮಕ್ಕ. ಹೋ ಅಲ್ತಪ್ಪ ನಮಸ್ತೆ ಅಂತ ಸುಮಕ್ಕ. ಅವೇನು ಪನಿಯರ ಲೈವ್ ವೈದ್ಯ ನಮ್ಮ ಮಾಮಿಕೆ ಅನ್ನೊಂದಲ್ಲ ಸಿಂಪಲ್ ಅಣ್ಣ ಅಂದು ಅನ್ನೊಂದಲ್ಲ ಸುಮಕ್ಕ. ಎಲ್ಲರೂ ಬನ್ನಿ. ಎಲ್ಲಿಗೆ ಬರಬೇಕು ಸುಮಕ್ಕ? ಎಲ್ಲಿ ಇಟ್ಟಿದ್ದೀರಿ ನೀವು ಪೋಡಿ ಮಾಡಿ? ಒವೆತ್ತ ಪೋಡಿ ಕಲ್ಲಲಾಂಬದನೆ ಗೋಂಕೂರ್ ಕಪ್ಪದ ಪೋಡಿ ಆಯ್ತು ಏನಂದಿಲ್ಲೇರು ಪಂದಾಂಡತೆ ನನ್ನ ಪೋವಲು ಬನ್ನದಿಲ್ಲ ಸಿಂಪಲ್ ಅನ್ನೆ. ನಮ್ಮನೆಗೆ ಬನ್ನಿ ಅಂತ ಸುಮಕ್ಕ. ಓಕೆ ಬರುವ ಆಯ್ತಾ. ಸುಮಕ್ಕ ನಗ್ತಾ ಇದ್ದಾರೆ.
ಅವರು ಮಹೇಶಣ್ಣ ನಾನು ಕರ್ಕೊಂಡೋಗಿ, ಅವ್ರು ಸರಿ ತಿಂತಾರೆ, ಅವರು ಏನು ಕೊಟ್ಟರು ಕೂಡ ತಿಂತಾರೆ. ಆಯಿತು ಸುಮಕ್ಕ ಬಾರೆದ ಕಾಯಿ ಪನ್ನೊಂದುಲ್ಲ ಸುಮಕ್ಕ. ಹಾಯ್ ಹಾಯ್ ಹೋಮ್ ವಿತ್ ಲೈಫ್ ಅವರೇ, ಹೇಗಿದ್ದೀರಾ? ಸುಮಾ ಹಾಯ್ ಅಂತ ಹೇಳ್ತಿದ್ದಾರೆ. ಅಂದೇ ಪನ್ನೊಂದುಲ್ಲೇರು ಮಹೇಶಣ್ಣ. ಕಾರ್ಕಳ ವಿಲಾಗ್ಸ್ ಹಾಯ್ ಅಂತ ಹೇಳ್ತಿದ್ದಾರೆ ನೋಡಿ. ಕಾಫಿ ಆಯ್ತಾ? ನಂದು ಕಾಫಿ ಆಗಿಲ್ಲ, ನಿಮ್ದಾಯ್ತಾ? ಗೋಂಕೂರ್ ಕಪ್ಪೆ ಎತ್ಲ ಉಂಡು ಬಂದಿಲ್ಲೇರು ಸುಮಕ್ಕ. ಕಾಫಿ ಆಯ್ತಾ ಸಿಸ್ ಅಂತ ಹೇಳ್ತಿದ್ದಾರೆ. ಯಾರಿಗೆ? ನಂಗ? ಯಾರಿಗೆ ಕೇಳಿದ್ದು? ಬರ್ಸತ್ತೆ ಅಂಚ. ಓ ಅಂದಿ ಮುಪ್ಪಲ್ಲ ಬರ್ಸ. ಸಿಸ್ ನಂದು ಚಾನಲ್ ಇದೆ, ಸಬ್ ಮಾಡ್ಕೊಳ್ಳಿ. ಓಕೆ ನಾನಾ? ನೀವೊಂದು ಕಮೆಂಟ್ ಹಾಕಿರಿ ಆಯ್ತಾ, ನಾನು ಮತ್ತೆ ನೋಡ್ತೇನೆ. ಮುಲ್ಪ ಬರ್ಸಿದ್ ಜಂದಿ ಸಿಂಪಲ್ ಅಣ್ಣ. ನೀರು ಬೋಂಡ ಬಾ ನೋಡ್ದು, ಬಾ ನೋಡ್ದು ನೀರು ಬೋಂಡಿ. ಓಂ ನಮಸ್ತೆ ಅಂತ ಹೇಳ್ತಿದ್ದಾರೆ ಸುಮಕ್ಕ. ಗೋಂಕೂರ್ ಕಪ್ಪೆ ಲೈವ್ ಮಲ್ಕೊಂಡುಂಡು ಸುಮಕ್ಕ ಪನ್ನದಲ್ಲಿ ಮಂಡೆ ಆ ಏರ್ ಗೋಂಕೂರ್ ಕಪ್ಪೆ. ಹೋಮ್ ಡನ್ ಅಂತ ಸಿಂಪಲ್ ಅಣ್ಣ. ರಾತ್ರಿ 7:00 ಗೋಂಕೂರ್ ಕಪ್ಪೆದ್ದು ಲೈವ್ ಉಂಟಾಯ್ತಾ? ಫ್ರೀ ಇದ್ರೆ ಅವರ ಲೈವ್ಗೆ ಜಾಯ್ನ್ ಆಗಿ. ಹೋಮ್ ಡನ್ ಅಂತ ಸಿಂಪಲ್ ಅಣ್ಣ. ಸುಮಕ್ಕ ನಗ್ತಿದ್ದಾರೆ. ಹೌದು ಸುಮಕ್ಕ, 7:00 ಗೋಂಕೂರ್ ಕಪ್ಪೆದ್ದು ಲೈವ್ ಇದೆ. ವಟ ವಟ ಅಂತ ಮಾತಾಡ್ತಿರ್ತೇವೆ ನೋಡಿ ಆಯ್ತಾ. ರೋಹಿತ್ ಹಾಯ್ ಹಾಯ್ ಎಂಚೊಲ್ಲರು ಚಾಪರಿಯಾರ ಕೂಸುಮ್ಮ ಅಂತ ಹೇಳ್ತಿದ್ದಾರೆ ರೋಹಿತ್. ಸುಮ್ಮ ಚಾಪರಿಯಾರಕ್ಕೆ ನಂದುಲೆ ರೋಹಿತ್. ಹೋಮ್ ಚಾನಲ್ ಉಂಡು ಬಂದು ಪೋಯ್ನೆ ಎಂಕ್ ಮರ್ಲು ಸಬ್. ಅಯ್ಯೋ ಸಿಂಪಲ್ ಅಣ್ಣ. ಚಾ ಪರಿಹಾರ ಇಜ್ಜಿ ರೋಹಿತ್ ಎಂಚೊಲ್ಲರು ಯಾನ್ ಸೌಖ್ಯ ಇರು ಎಂಚೊಲ್ಲರು. ಆರು ದೂರ ಪೋಯ್ನಿ ಬರ್ತೀರು ಚಾನಲ್ ಉಂಡು ಪಂಡೇರು ಬರ್ತೀರು. ಸುಮ್ಮ ಎಂಚೊಲ್ಲರಿಗೆ ಏನೊಂದುಲ್ಲೇರು ರೋಹಿತ್. ಉಲ್ಲೆ ಪಂಡ ಉಲ್ಲರಿಂದ ಗೊತ್ತುಂಡು ಎಂಚೊಲ್ಲರಿಗೆ. ಸಬ್ ಮಾಡಿ ಗೈಸ್ ಅಂತ ಹೇಳ್ತಿದ್ದಾರೆ ಹೋಮ್ ಅವರು ಇದ್ದಾರೆ. ಸಿಂಪಲ್ ಅಣ್ಣ, ಓ ಸಿಂಪಲ್ ಅಣ್ಣ ಉಲ್ಲೆ ಇರ್ತಲ್ಲ. ಸೂಪರ್ ಸೂಪರ್, ಥ್ಯಾಂಕ್ ಯು ರೋಹಿತ್. ಮದುವೆದ ಕಾಕಜ್ಜಿ ಕೊರ್ಲೇಕ ಎನ್ನ ಮದುವೆ ಉಂಡು ಅಂದು ಚಾ ಅಂದತ್ತೆ ಸಿಂಪಲ್ ಅಣ್ಣ ಉಲ್ಲಿರ್ತಲೆ. ಓವೆಕ್ಲ ನೆಟ್ವರ್ಕ್ ಬೋರ್ಡೆ ಒಂದೊಂದುಲ್ಲೇರು ನೆಟ್ವರ್ಕ್ ಇತ್ತಂಡ ಮನ್ಪಲೆಲ್ಲ ಯಾನಿನಿ ಅಂಟ ಫ್ರೀ ಅಂಡ ಬರ್ತವೆ. ಮುದ್ದು ಅಂತ ನಗ್ತಿದ್ದಾರೆ ರೋಹಿತ್. ಮಹೇಶ್ ಅಣ್ಣ
ಇವತ್ತು ಫ್ರೀ ಆದ್ರೆ ಬರ್ತೇನೆ, ಕಾರ್ಕಳಕ್ಕೂ ಅಂತ ಹೇಳ್ತಿದ್ದಾರೆ ರೋಹಿತ್. ಯಾನ್ ಕವರ್ ಕೊಡ್ದು ಅತ್ತ ನನ್ನ ನಿಕ್ಲು ಪೋಲೆ ಅಂದೆ ಸಿಂಪಲ್ ಅನ್ನ. ಓಕೆ ಓಕೆ ಕೊರ್ಕ ಕೂ ಕಾರ್ಕಳ ಚಾಪರಿಯರಕ್ಕೆ ಏನಂದ್ರೆ ರೋಹಿತ್. ಹಾಯ್ ರೋಹಿತ್ ಅಂತ ಸುಮಕ್ಕ. ಹಾಯ್ ಅಂತ ಹೇಳ್ತಿದ್ದಾರೆ ಹೋಮ್ ಅವರು. ಯಾರಿಗೆ? ಸುದೇ ಮಾಮಿ ಪೋಡಿ ಮುಗ್ಗಿನಾಗ ಏನಂದ್ರೆ ಸಿಂಪಲ್ ಅಣ್ಣೆ. ಹೋಮ್ ಹಾಯ್ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಮಹೇಶಣ್ಣೆ ದೂರಪ್ಪಗೆ ಮತ್ತೊಂದಿಲ್ಲ ಅಂದ ನೂದು ಪೊಡಿ ಕೊರ್ಲೇವೆ ಮುಲ್ ಪಟ್ಟಗ ಸಿಂಪಲ್ ಅಣ್ಣ ತುಲೇರೆಗ ಹಾಯ್ ಪನ್ನೊಂದಿಲ್ಲೇರು. ಸುಮ್ಮ ಚಾಪರಿಯರಿಗೆ ಏನಂದ್ರೆ ರೋಹಿತ್ ನನಗೆ ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಿದ್ದಾರೆ ಹೋಮ್ ಅವರು. ಹೋಮ್ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಸುಮ್ಮ ಈವ್ನಿಂಗ್ 7:30 ಲೈವ್ ಬಲೆ ಓಕೆ ಪನ್ನೊಂದಿಲ್ಲೇರು ರೋಹಿತ್. ಸಪೋರ್ಟ್ ಮಾಡುವ ಹೋಮ್ ಅಂತ ಸಿಂಪಲ್ ಅಣ್ಣ. ಸೂಪರ್ ಸೂಪರ್ ಥ್ಯಾಂಕ್ ಯು ರೋಹಿತ್. ಹೋಮ್ ನಿಮ್ಮ ಹೆಸರು ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಅಂದು ಯಾರನ್ನ ಪುದರ್ ಆದಲ್ಲೇ ಪೋಡಿಂದ ಗೊತ್ತಾಗ್ತು. ಐಟನ್ ಸೈಡ್ ಆರ್ನ ಪುದರ್ ಪರ್ದೊರಿಡಲ್ಲ ಆಗ್ತು ಗೊತ್ತಾಗ್ತು. $22 ಲೈಕ್ ಡನ್ ಅಂತ ರೋಹಿತ್. ಥ್ಯಾಂಕ್ ಯು ರೋಹಿತ್. ಎಂಕ್ ನೆನಪಾಂಡೆ ಆಂಡ ಬರ್ಪೆ ಬನ್ನದಿಲ್ಲ ಸುಮಕ್ಕ. ಸೂಪರ್ ಬರ್ಸೋಗ ನೆನಪಿಲಾಪ ಜೊತೆ ಸುಮಕ್ಕ ಸೂಪರ್ ಅಂತ ರೋಹಿತ್. ಮಹೇಶನ್ನೇ ಓಲ್ ಮಾಯ್ಕಾಯ ಮುಹ ಅಂತ ಸುಮಕ್ಕ ಯೋಚನೆ ಮಾಡ್ತಿದ್ದಾರೆ. ಸುಮ್ಮ ಬಲೆ ನೆನಪು ಮಾಡ್ತಾ ಬಲೆ ಬನ್ನೊಂದಿಲ್ಲೇರು. ಸೂಪರ್ ಸೂಪರ್ ಥ್ಯಾಂಕ್ ಯು ರೋಹಿತ್. ನೆನಪು ಅವನ್ ನೆನಪು ಅಡ್ ಬನ್ನೊಂದಿಲ್ಲೇರು ಸಿಂಪಲ್ ಅಣ್ಣ. ಸೂಪರ್ ಸೂಪರ್ ಥ್ಯಾಂಕ್ ಯು ರೋಹಿತ್. ಮಕ್ಕ ನಗ್ತಾ ಇದ್ದಾರೆ ಮುಖಕ್ಕೆ ಕೈ ಹೊತ್ತು. ಶಾಂತಿ ಅಕ್ಕ ಬತ್ತಿದ್ದಾರ? ಶಾಂತಕ್ಕ ಎಕಡೆ ಬತ್ತಿತ್ತೇರಿ ಸ್ಟಾರ್ಟಿಂಗ್ ಪಕ್ಕ ಹೋಲ್ ಮಾಯ ಮುಹ ಬ್ರೋ ನೆನಪು ಆಂಡ್ ದಾದಿ ಸುಮಾ ಅಂತ ನಗ್ತಿದ್ದಾರೆ ರೋಹಿತ್. ಮಧು ಮೋನು ಆಂಡ ಮಧು ಏರಿ ಸುಮಕ್ಕ ಆರೆಗೆ ಬನ್ನಿ ಅರ್ಧ ದಿಂಗಿ ಯಾರನ್ನ ಇದ್ದ. ಸೂಪರ್ ಥ್ಯಾಂಕ್ ಯು ರೋಹಿತ್. ಮಧು ಏನ್ ಪನ್ನೊಂದಿಲ್ಲೇರ ಗೊತ್ತಾಣೆಂಕ ಅರ್ಧ ಶಾರ್ಟ್ ಕಟ್ಸ್ ಅಂತ ಹೇಳ್ತು. ಸೂಪರ್ ಸೂಪರ್ ಥ್ಯಾಂಕ್ ಯು ರೋಹಿತ್.
ವೈಟ್ ಫಸ್ಟ್ ತಿಕ್ಕಿನ ಪುದಾರ ಅಂದೇ. ಓಕೆ ಸುಮಾ ವಣಸಗದಾದ ಸ್ಪೆಷಲ್ ಇತ್ತಂತೇನೊಂದಲ್ಲೇ ರೋಹಿತ್. ಸಿಂಪಲ್ ಹೇಗಿದ್ದೀರಾ ಅಂತ ಸುಮಕ್ಕ. ಸುಮಕ್ಕ ಭಯ್ಯ ದಾದೆ ಕಜಿಪು. ಓ ದೇವರಂದ ತೆಂಜಿ ಕಜಿಪ್ಪ. ಮಧು ಬ್ರೋ ಮಧು ಉಂಡ ಕೊರ್ಲ ಪನ್ನೊಂದುಲ್ಲೇರು. ಸೂಪರ್ ನಾನು ಸೂಪರ್ ಮಾಮಿ ಅಂತ ಸಿಂಪಲ್ ಅಣ್ಣ. ಮಾರುತಿ ಉಂಡು ಬೋಡಕ್ಕೆ ನಂದುಲ್ಲೆ ಸಿಂಪಲ್ ಅಣ್ಣೆ. ಸುಮ್ಮ ಎಂಕಲ ಅವೇ ಸೇಮ್ ಟು ಯು ಪನ್ನೊಂದುಲ್ಲೆ ರೋಹಿತ್. ಅಂತ ಸುಮಕ್ಕ. ಅಮ್ಮ ಸೂಪರ್ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಅಂದ ತೋಡುಗು ಪೋಯಾಕೆ ಏನಂದಲ್ಲ ಸುಮಕ್ಕ. ಓಕೆ ಎಡ್ಡೆ ವಿಷಯ ಮಧು ಅಂತ ಸುಮಕ್ಕ. ಮಾರುತಿ ಬೊಡ್ಸಿದ್ರು ಪನ್ನೊಂದುಲ್ಲೇರು ರೋಹಿತ್. ಹೀರೋ ಹೊಂಡಾವ ಮಾರುತಿ ಬೊಚ್ಚಿಡ. ಹೀರೋ ಹೊಂಡ ಕರ್ಮ ಬಸ್ಸು ಹತ್ತಂಡಲ್ ಗೊತ್ತಾ ಅಂತ ಹಿಮಾಲಯನ ದಿಸೆಟ್ ಅಂದೇ ಸಿಂಪಲ್ ಅಣ್ಣ. ಈ ರೋಡ್ ಮದ್ದುಡುಂಟು ಗೊತ್ತಂಡ ಗೊತ್ತಾ ಸುಮಕ್ಕ ತೆಲ್ತಂದುಲ್ಲೇರು. ಆತಿ ಚಬ್ಬೋಡಕ್ಕೆ ಏರಿಗೆ ರೋಹಿತ್ಗ. ಬಸ್ ಸ್ಟ್ಯಾಂಡ್ ಉಳ್ಳಾರ ಏನೊಂದೆಲ್ಲ ಸುಮಕ್ಕ ಅಂದಿಗೆ ಬಸ್ ಕಾತೊಂದುಲ್ಲ ಇರ್ಗೆ. ಮಧು ಬ್ರೋ ಬೊಚ್ಚಿ ಮಧುಕೊರ್ಲ ಸ್ವೀಟ್ ಉಪ್ಪುಂಡು ಪನೊಂದುಲ್ಲ ರೋಹಿತ್. ಕಾರ್ಗ್ ಪಿಜಿನ್ ಬರಿಯರ ಸುರುವಾಂಡು ಜುಮ್ ಜುಮ್ ಹಾಕೊಂಡು ಕಡೆ ಕಾರ್ಡ್ ಮಂಡೆ ಕಲ್ಲ ದೀಲೆಕ್ಕ ಅಂದೇ ಸಿಂಪಲ್ ಅಣ್ಣ. ಆ ಬಂಡೆ ಕಲ್ಲ ದೆತ್ತಿಲಿ ರೋಹಿತ್ ತೆಲ್ತೊಂದುಲ್ಲೆ. ಸೃಜನ್ ಹಾಯ್ ಹಾಯ್ ಹೇಗಿದ್ದೀರಾ ಸೃಜನ್. ಟೀ ಆಯ್ತಾ ನಿಮ್ದು. ಮಧು ಮುದ್ದಡ ಉಂಡು ಅನ್ನೋದಿಲ್ಲ ಸಿಂಪಲ್ ಇರ ಮಂಡೆ ಇರ್ನ ಸುಮಕ್ಕ ಬಂಡೆ ಕಲ್ಲಿಗೆ. ಅಯ್ಯೋ ದೇವ. ಮುದ್ದು ಬಂದರು ಇತ್ತೆಲ್ ತೊಂದಿಲ್ಲ ತೆಲುಪು ಕುದುರೆ ಅಲ್ಲ ಸೃಜನ್ ನಿಮ್ಗೆ ಬಿಡ್ತೇನೆ ಆಯ್ತಾ. ನಿಮ್ದು ಚಾನಲ್ಗೆ ಚೆಕ್ ಮಾಡಿದೆ ಓಕೆನಾ. ಅಯ್ಯೋ ದೇವ್. ಜಯಪ್ರಕಾಶ್ ಹಾಯ್ ಹಾಯ್ ಹೇಗಿದ್ದೀರಾ.
ಟೀ ಆಯ್ತಾ ಅಂದ ಮಧು ಬ್ರೋ ಅಂತ ಹೇಳ್ತೇನೆ ಅಂದ. ಕಾಫಿ ಟೀ ಆಯ್ತಾ? ಇಲ್ಲ ಸೃಜನ್, ನಿಮ್ದಾಯ್ತಾ? ಮುದ್ದು ಕೊರ್ಲ ಎಂಚಿನ ಕೊರ್ಪುನಿಯ ರೋಹಿತಿರ್ಲ ಮಂಡೆ ನಿಖಿಲ್ ಒಂಜಿ ತಂಗಡಿ. ಅಯ್ಯೋ ಪರಮಾತ್ಮ, ಅಯ್ಯೋ ಸಿಂಪಲ್ ಅಣ್ಣ. ಚಾ ಆಂಡ್ ಎನ್ನ ಅಂದೆ ದಾದಿತ್ತಂಡ ತಿಂಡಿ ಚಾಕ್. ಸೃಜನ ನಿಮ್ಗೆಂತ ತಿಂಡಿ ಇತ್ತು? ನೀವು ನನ್ನ ವಿಡಿಯೋ ಒಂದು ಕಮೆಂಟ್ ಹಾಕಿ ಆಯ್ತಾ ಸೃಜನ? ಬೈತೀರಂತ ನಾನು ಕಮೆಂಟ್ ಹಾಕಿದ್ದೇನೆ. ಸುರೇಶ್ ಬ್ರೋ, ನನ್ನ ಹೆಸರು ಮರ್ತು ಬಿಟ್ಟಿದ್ದೀರ? ಸುರೇಶ್ ಯಾರು? ರೋಹಿ ಬ್ರದರ್ ಮಧು ಬೊರ್ಚೆಗೆ ಏನಂದಿರ್ಲೇರು ಸಿಂಪಲ್ ಅಣ್ಣ. ಬಿಸ್ಕಿಟ್ ಜಯಪ್ರಕಾಶ್ ಮಾರ್ನಿಂಗ್ ಗಟ್ಟಿ ಇತ್ತು ನಂದೆ ಕನೆಕ್ಟ್ ಆಗ್ತಿದ್ದೆ, ಎರಡು ಒಂದು ಕನೆಕ್ಟ್ ಆಗಲ್ಲ. ಮುಖದರ್ಶಿ ಒಮ್ಮೆ ಯಾರ್ದು ಸುಮಕ್ಕ ನಿನ್ನ ಲೈವ್ ಬನ್ನಂಗ ನಾಲ್ ಕಣ್ಣು ಬೋಡು ರಡ್ಡು ಮೊಬೈಲ್ಗೆ ರಡ್ಡು ರೋಡ್ ಅಂದೆ ಅಂಚಂಡ ದುರ್ಬಿನಿದಿದ್ದಾವೆ ರಡ್ಡು ಕಣ್ಣು ಬೋಡ ಈಗಿನ ಕನ್ನಡಕ್ಕದಿದೆ ನಾಲ್ ಕಣ್ಣು ಹಾಕೊಂಡು ಸಿಂಪಲ್ ಅಣ್ಣ. ಸೃಜಾನ ಸುರೇಶ ಓಡಿಪೋಯರು. ಸುಮಕ್ಕ, ನನಗೆ ಕೋಮಕ್ಕೆ ಹೋಗಲು ಮನಸ್ಸಿಲ್ಲ, ಮುಖದರ್ಶನ ಬೇಡ ಅಂತ ಹೇಳ್ತಿದ್ದಾರೆ ಸಿಂಪಲ್ ಅಣ್ಣ. ಅಯ್ಯೋ ದೇವ. ಈರ್ನ ಊರು ಅಲ್ಪ, ಎನ್ನ ಊರು ಕಾರ್ಕಳ ಜಯಪ್ರಕಾಶ್. ಈರ್ನ ಊರು ಅಲ್ಪ ಮಧು ಬಂದು ತೆಲ್ತೊಂದಿರ್ಲೇರು ಸುಮಕ್ಕ. ರೋಹಿತ್ ಪೋಯರ ಅಂದತೆ ಉರ್ಲೇರ ಸುಮ್ಮ ಬಂದು ತೆಲ್ತೊಂದಿರ್ಲೇರು ರೋಹಿತ್. ಓಕೆ ಓಕೆ ಬಾಯ್. ಹೋಗುದಾ ಸೃಜನ ಹೋಗುದಾ? ಲೈಕ್ 26. ಥ್ಯಾಂಕ್ ಯು ಸೃಜನ. ಎನ್ನ ಊರು ತೊಕ್ಕೊಟ್ಟು ಅಂದೆ. ಓಕೆ, ತೊಕ್ಕೊಟ್ಟಲ್ಲಿ ಮಳೆ ಇದೆಯಾ ಸೃಜನ್? ನಿಮ್ದು ಊರು ಯಾವುದು? ಈ ತುಳು ಪಾತಿರ್ ಮಾತಾಡಲ್ಲ, ತುಳುವೇ ಬರ್ತಲ್ಲ. ಕಾರ್ಕಳ ಬನ್ನಾಗ ಪನ್ಪೆ. ಓಕೆ ಸಿಂಪಲ್ ಅಣ್ಣ ಪನ್ಪೆ. ತೊಕ್ಕೊಟ್ಟು ಓಲ್ಕೆ ಏನಂದಿಲ್ಲ ಸಿಂಪಲ್ ಅಣ್ಣ. ಜೇಸಿ ಪಿಲ್ಲಪ್ಪ, ಹಾಯ್ ಹಾಯ್, ಹೇಗಿದ್ದೀರಾ ಜೇಸಿ ಅವರೇ ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಸಾಗರಡು ಪನಂದಿಲ್ಲೇರು ಜಯಪ್ರಕಾಶ್, ಸಾಗರಡುಲ್ಲೇರಿಗೆ ತತ್ತದ್ಲ ಮುದ್ದು ಪನ್ಪುಜಿ ನಿಕ್ಲೇನು ಕಾತು ನುಂಗೆಲ್ ಮೀನ್ ಲೆಕ್ಕ ಅಂದೆ ಬೊಡ್ಚಿ ಪನೊಚ್ಚಿ ಎಂಕದಾನೆ ಸಿಂಪಲ್ ಅನ್ನು ನುಂಗೊಚ್ಚಿ ಇರು ಫ್ರೆಶ್ ಆದಿಕ್ಲೆ. ಸಾಗರ್ ಕುಂಟು ಶಾಪ್ಡ್ ಹಾಕೇನೊಂದಿಲ್ಲೇರು ಸಿಂಪಲ್ ಅನ್ನು. ಲೈವ್ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಹಾಕಿ. ಪನ್ನೊಂದಿರ್ಲೇರು ಜಯಪ್ರಕಾಶ್ ಅಂಚಂಡ ಡ್ರೆಸ್ ಪೂರ ಮೂಲು ಜಯಪ್ರಕಾಶ್ ದದ್ದು ನೋಡು. ಮತ್ತೆ ಡ್ರೆಸ್ ಪೂರ ನಮಕ್ ಫ್ರೀ ಕೊರುವೆರು. ಮತ್ತೆ ಜಯಪ್ರಕಾಶ್
ಸಿಂಪಲ್ ಅಣ್ಣೆ ನೆರ್ಪೇರ ಫ್ರೆಶ್ ಉಪ್ಪರೆ ಅಂದಾನೆ ತರಕಾರಿಯ ಇದು ತರಕಾರಿ ಅತ್ತು ಕೋರಿ ಎಸ್ ಅಂತ ಹೇಳ್ತಿದ್ದಾರೆ ಜಯಪ್ರಕಾಶ್ ಅವರು. ಎಂತಕ್ಕೆ ಎಸ್ ಹೇಳಿದ್ರು? ಫ್ರೀ ಕೊಟ್ರೆ ನೀವು ಮತ್ತೆ ಅಂಗಡಿ ಬಂದ್ ಮಾಡಿ ಕುತ್ಕೊಳ್ಬೇಕಾಗ್ತದೆ ಜಯಪ್ರಕಾಶ್ ಅವರು. ಸೂಪರ್ ಬಂದಿಲ್ಲ ಸಿಂಪಲ್ ಅಣ್ಣೆ. ಸಾಗರ್ ಮಿತ್ ಶಾಪ್ ಉಡುಪುನಾಗೇನೊಂದು ಸಿಂಪಲ್ ಅಣ್ಣೆ. ಹಾಯ್ ಶಾಂತಕ್ಕ ಬತ್ತೀರ? ಹಾಯ್ ಜಯಪ್ರಕಾಶ್ ಉಲ್ಲಾರ ಅಲ್ಲ ಇರಡಕ್ಕೆ ಏನೊಂದಿಲ್ಲೇರು ಇರು ಮಿತ್ ಶಾಪ್ ಉಡಲಾರ ತಿರ್ತುಲ್ಲಾರ ಬತ್ತುಂಡು ತೇಡಿ ಅಂದ ಅಲ್ಲ ಆರು ಬಾಯಿ ಪನ್ನಿ ಜಯಪ್ರಕಾಶ್ ಅಲ್ಲ ಆರು ಕ್ವಶನ್ ಕೇಳಿರಿ ಇರು ಓಡೆ ಬಾಯಿ ಪನ್ನ ಶಾಂತಕ್ಕ ತೆಲ್ದೊಂದಿಲ್ಲಿರು ಶಾಂತಕ್ಕನ ಪೋಡಿಗೆ ಉಂಡು ಸಿಂಪಲ್ ಅಣ್ಣ. ಶಾಂತಕ್ಕ ನಮಸ್ತೆ ಅಂತ ಸುಮಕ್ಕ ತೆಡಿಲು ಹಾಯ್ ಪನ್ನೊಂದಿಲ್ಲೇರು ಸಿಂಪಲ್ ಅಣ್ಣೆ. ಸುಮಕ್ಕ ನಗ್ತಾ ಇದ್ದಾರೆ. ಏರ್ಲ ಶಾಂತಕ್ಕಗೆ ನಮಸ್ತೆ ಮಲ್ಪೊಚ್ಚು ಪನ್ನೊಂದಿಲ್ಲೇರು ಏರಿಯ ತೆಡಿಲ್ಕೆ ಏನಂದಿಲ್ಲ ಶಾಂತಕ್ಕ. ಹಾಯ್ ಸುಮಸಿಸ್ಸ ಅಂತ ಶಾಂತಕ್ಕ ಈರ್ ಪನ್ನೊಂದಿಲ್ಲೇರು ಸಿಂಪಲ್ ಅಣ್ಣೆ. ಈರ್ ಶಾಂತಕ್ಕ ಪನ್ನೊಂದಿಲ್ಲೇರು ಸುಮಕ್ಕ. ಶಾಂತಕ್ಕ ಪೋಡಿ ತಿಂಡ್ರ ಪೋಯಾ ಸುಮಕ್ಕನೆಲ್ಲ ಪೋಡಿ ಬಿಡ್ತೇರ್ಗೆ ನಂಜೆಲ್ಲ ಪನ್ನೊಂದಿಲ್ಲೇರು ಶಾಂತಕ್ಕ. ತೆಡಿಲ್ದ ಶಬ್ದವು ಈರೇನ ಹತ್ತು ಪನ್ನೊಂದಿಲ್ಲೇರು ಸಿಂಪಲ್ ಅಣ್ಣೆ. ನಂಜೆ ಹತ್ತು ಬಂಜಲೆ ಪನ್ನೊಂದಿಲ್ಲೇರು ಅಂದ ಪೊಯ್ ಶಾಂತಕ್ಕ. ರಿಕ್ಷೆ ಪನ್ಲೆ ರಿಕ್ಷೆ ಉಡ್ಪೋಯಿ ಅವೇ ಬಸ್ಸಿಟ್ಟು ಬಡ್ಚಿ ರಿಕ್ಷೆ ಉಡ್ಪೋಯಿ ಬರ್ಸ ಬತ್ತಂಡ ಪುರ ರಗಳ ಪೋಡಿ ಮಲ್ತೊಂದಿಲ್ಲ ಬನ್ನಿ ಮಾತೆರ್ಲ ಪನ್ನೊಂದಿಲ್ಲೇರು ಸುಮಕ್ಕ. ಪೋಡಿನ ಜಂಜಿದ ಮುಕ್ಕತ್ತಿಲ್ಲ ಬೆಂಚುಂಡದು ಒಯ್ತಗೇನೊಂದಿಲ್ಲೇರು ಬಾಳೆಕಾಯಿ ಪೋಡಿ. ಇಲ್ಲಾಗ ಪೋಂಡ ಬೊಡೆದಿನ ಕಿರಿಕಿರಿ ಲೈವ್ ಬತ್ತನ ಈ ಪೊಂಜುವನ ಕಿರಿಕಿರಿ ಅನ್ನೋದಿಲ್ಲ ಸಿಂಪಲ್ ಆಗಿ. ಬಟಾಟೆ ಬಾಳೆಕಾಯಿ ಅಂತ ಸುಮಕ್ಕ. ದಾನಿ ಸಿಂಪಲ್ ಬೋಡ ಬೆರಿಕೆ ಅನ್ನೋದಿಲ್ಲ ಶಾಂತಕ್ಕ. ಈ ಪೊಂಜುಗು ಮಲ್ಪುನಿ ಪೋಡಿ ಮಾತ್ರೆಗ್ಲ ಬಿರಿಯಾನಿ ಮಲ್ಪುಲಿಕ ಪನ್ಪೇರು ಅದೇ ಸಿಂಪಲ್. ಆರು ಲೆತ್ತು ಕೊರೊಂದುಲ್ಲೆಟ್ಲೆ
ಎರೆಬೋಡಿ ಎರೆಬೋಡಿ ಎರೆಬೋಡು. ಸಿಂಪಲ್ ಬುಡೇದಿ ಹೆದರು నాకేనందులే సుమక్క. హాయ్ ఆర్డి బ్రదర్, హాయ్ హాయ్ ఎంచొల్లరు చాపరియారా ಬೆರಿಕ್ ಬೊಚ್ಚಿ ಬಂಜಿಗ್ ಬೋಡು ಬಡ ಹಾಪುನ್ ಪನೊಂದುಲ್ಲೇರು ಸಿಂಪಲ್ ಅನ್ನೆ. ಆರ್ಡಿ ಬ್ರದರ್ ಚಾಪರ್ದು ಆಯ್ತಾ? ಇಲ್ಲಲ್ಲ, ಚಾಪರ್ದು ಆಗಿಲ್ಲ. ನಿಮ್ದಾಯ್ತಾ? ಬರ್ಸ ಉಂಟಾ ನಿಮ್ಮೂರಲ್ಲಿ ಆರ್ಡಿ ಬ್ರದರ್? ಹೆದರುವುದು ಅತ್ತು ಒಂತೆ ಮರ್ಯಾದೆ ಕೊರ್ಪುಂಡು ಬನೊಂದುಲ್ಲೇರು ಸಿಂಪಲ್ ಅನ್ನೆ. ಕಾರ್ಕಳ ಬ್ರೋ ದಾನೆ ಕೋಡೆ ಬೇಗ ಲೈವ್ ಎಂಡ್ ಮಾಡ್ತೀನಿ. ಕೋಡೆನ ಆರೆಗ್ ನೆಟ್ವರ್ಕ್ ಎಂಡ್ ಮಲ್ದು ಜರಿ ನೆಟ್ವರ್ಕ್ ಇಶ್ಯೂ ಇತ್ತಂಡು ಅರೆಗ್ ಬಕ್ಕಲ್ ಲೈವ್ ಒಂದು ಇತ್ತಂಡು ಬರ್ಸ ಉಂಡು ಪನೊಂದುಲ್ಲೇರ ಆರ್ಡಿ ಬ್ರದರ್. ಯಾನ್ ಪೋನಾಗ ನೆಟ್ವರ್ಕ್ ಫುಲ್ ಪೋಂಡು ಅರ್ನ ಲೈವ್ ಅಡೇಗೆ ಎಂಡ ಎಬ್ಬಾ ಪನೊಂದುಲ್ಲೇರು ಸುಮಕ್ಕ. ಶಾಂತಿ ಅಕ್ಕನ ಪಿನ್ ಮಲ್ಪೊಚ್ಚು ಪನೊಂದುಲ್ಲೇರು ಸಿಂಪಲ್ ಅಣ್ಣ. ಬುಡೆದಿ ಬೆರಿ 10 ಗಿಡಪ್ಪೋಡು ಪನೊಂದುಲ್ಲೇರು ಶಾಂತಕ್ಕ ಸುಮಕ್ಕ ತಿಳ್ತೊಂದುಲ್ಲೇರು ಆರ್ಡಿ ಬ್ರದರ್. ಗೊತ್ತಾಂಡೆ ಏರು ಬತ್ತಿತ್ತಾರ ಏನಿರಡೆ ಪಾತಿರ್ದೇನ. ಬೇರೆ 10 ಗಿಡ ಪರ ಯಾನ್ ಮರ್ಲು ನಾ ಎತ್ತು ತ್ರಿಪುರ ಸುಂದರ ವನಂದುಲ್ಲೇರು ಸಿಂಪಲ್ ಅಣ್ಣಿ. ತ್ರಿಪುರ ಸುಂದರ ಸಿಂಪಲ್ ಅಣ್ಣ. ಆರ್ಡಿ ಬ್ರದರ್ ಉಳ್ಳಾರೆ ಅಪ್ಪಗ ಕಂಚಲ ತಿನ್ನೆಕ್ ನೆರ್ತಿ ಅಪ್ಪಗ ಕಂಚಲ್ ತಿನ್ನೇಕ ನೆರ್ತಿನಿಗೆ ಪನೊಂದುಲ್ಲೇರು ಸುಮಕ್ಕ. ಅಯ್ಯೋ ದೇವರೇ, ದೊಡ್ಡ ತೆಡಿಲು ಶಾಂತಿ ಅಕ್ಕನ ಮೊಬೈಲ್ಗೆ ಬೂರಲ್ಲಿ ಅಂತ ಹೇಳ್ತಿದ್ದಾರೆ. 30ನೇ ಲೈಕ್. ಥ್ಯಾಂಕ್ ಯು ಮಿಲ್ಗರ್ ಸ್ಟುಡಿಯೋ ಅವರೇ. ಹಾಯ್ ಹಾಯ್, ಹೇಗಿದ್ದೀರಾ? ಇರಿ ನಿಮಗೆ ಬ್ಲೂ ಕೊಡ್ತೇನೆ. ನಿಮ್ಮನ್ನು ಇವರದು ಕೃಷ್ಣ ಅಣ್ಣನ ಲೈವ್ ನೋಡಿದ್ದೇನೆ. ಅವರೇ ನೀವು ಅಲ್ವಾ? ನಾಯಿನಿ ಮಾತ್ರ ಗಿಡಪರ ಅಪ್ಪುನ ಪನೊಂದುಲ್ಲೇರು ಶಾಂತಕ್ಕ. ಸುಮಕ್ಕ ನಮಸ್ತೆ ಎಂಚೊಲ್ಲರ್ಗೆ ಏನಂದುಲ್ಲೇರು ಮಿಲ್ಗರ್. ಮೇರ್ನ ಮೋನೆ ತೂನಗ ಬುಡಿದಿಗೆ ಪೋಡಿಗೆ ಆಪುಜ ಪನೊಂದುಲ್ಲೇರು ಸುಮಕ್ಕ. ಒಂತೆ 4 ಕುದ್ಯ ಮಲ್ಪಲೆಗೆ ಪುಗರಿನ ಜಾಸ್ತಿ ಐಜಕ್ಕೆ ಏನಂದುಲ್ಲೇರು ಸಿಂಪಲ್ ಅನ್ನೆ. ಅವರೇ ನಾನು, ಅವರು ಹೌದಾ? ನೀವೇ ಅವರು, ಅವರೇ ನೀವು ಅಲ್ವಾ? ತೆಡಿಲು ಬೂರ್ದು ಈರು ಹೊಸ ಮೊಬೈಲ್ ದೆತ್ತುಕೊರ್ಲೆ ಪನೊಂದುಲ್ಲೇರು ಶಾಂತಕ್ಕ. ಸಿಂಪಲ್ ಅಣ್ಣೊಂದು ಬೋಡ ಇರಿ. ಚಾಪರಿಯರ ಇರೇ ತುಳು ಬರ್ಪುಂಡತೆ ಮಿಲ್ಗರ್. ಚಾಪರಿಯರೇ ದಾದಿ ಇತ್ತಂಡಿ ಇರ ಪುದರ್ದನ್ ಪಂತಾರ ಮಾರೆ ಮದತ್ ಕೊಟ್ಟು. ಹಾಯ್ ಮಿಲ್ಗರ್ ಪನೊಂದುಲ್ಲೇರು ಸುಮಕ್ಕ. ಸುಮಕ್ಕಗ ಹಾಯ್ ಅಂದೆ ಅನ್ರೆಸ್ಪೆಕ್ಟ್ ಅಂತ ಹೇಳ್ತಿದ್ದಾರ. ಅವ್ರು ರೆಸ್ಪೆಕ್ಟ್ ಕೊಟ್ಟಿಲ್ವಾ? ನೀವು ಅಳ್ಬೇಡಿ ಆಯ್ತಾ, ಕೊಡ್ತಾರೆ ಅವರು. ಅವರು ಸ್ವಲ್ಪ ದೂರದಲ್ಲಿದ್ದಾರೆ, ಈಗ ಕೊಡ್ತಾರೆ. ಅಯ್ಯೋ ಆತೇನಾ ಶಾಂತಿ ಅಕ್ಕ? ಏನು ತಂಗಡಿನ ಮೊಬೈಲ್ ಇರೇಗತ್ತ ಮುದ್ದು ಇನ್ನ ಮೊಬೈಲ್ ಕೊರ್ಪೇರಿಗೆ ತುಲೆ. ಇಲ್ಲ ಸ್ವಲ್ಪ ಸಬ್ ತುಳುವಲ್ಲಿ 3 ಸಾಲು ಬರ್ತದೆ ಅಷ್ಟೇ. ಅದು ಯಾವುದದು 3 ಸಾಲು? 3 ಸಾಲನ್ನೊಮ್ಮೆ ಹೇಳಿ ಅಂತ ಎಂಕ್ ಡೌಟ್. ಒಂಜಿ ಒಣಸಾಂಡ ಎಂಚ ಉಲ್ಲಾರು ಬುಕ್ಕೊಂದಾದ ಜೆತ್ತಾರೆ ಈತೆ ಅದಿ ಅತೆ ಜಿಂಡ ಶುಭೋದಯ.
ಎಂಚ ಉಳ್ಳಾರ ಕರೆಕ್ಟ್ ಒಂಜಿ ಕ್ವಶನ್ ಪಣಸಾಂಡ ಸರಿ ರಡ್ನೆತ್ತ ಮುಜಿನೆತ್ತದ ಅದೇ ದಾದ ಕಜಿ ಪೋ ದೇವರೇನೆ ಅವು ಎಂಕೆ ಮದತ್ ಪೋಣತ್ ನಾ ಬರ್ಪೆ ಒಡೆ ಬರ್ಪೆ ನಾ ಬರ್ಪೆ ಒಡೆ ಬರ್ಪೇರು ಇನ್ನೊಂದು ಗೊತ್ತು ಆವ ಆವ ಅಂದೆ ಗೊತ್ತಾಗ ಆವ ಆವ ಆವತ್ತು ಕಂದೊಡಿ ಕರ್ಮ ಹಿಂದಿ ಲೈವ್ ಪೋಯಿ ನೀ ಮಾತ ನೀರಿಗ ಬೂರ್ನ ಪದಂಗಿದ ಲೆಕ್ಕ ಉಳ್ಳೇರ ಅಂತೆ ನಾ ಮೊದಲು ಹಾವು ಹಾವು ಅನ್ಕೊಂಡಿದ್ದೆ ಅದು ಹಾವಲ್ಲ ಹಾವು ಹಾವಂದ್ರೆ ಹೆಬ್ಬಾವು ಎಲ್ಲ ಇರುತ್ತಲ್ಲ ಅದು ಹಾವು ಇದು ಹಾವು ಅಂದೇ ಸಿಂಪಲ್ ಅಣ್ಣ ನೀರು ಪಾಡ್ದು ಬೈದೊಡಕ್ಲೆ ಹಾವು ಪನೊಂದುಲ್ಲೇರು ಸಿಂಪಲ್ ಅಣ್ಣೆ ಪಿದಾಡ್ರೆ ತೆಡಿಲು ಪೋಡಿ ಅದೇ ತೆಡಿಲು ಪೋಡಿ ಪೋಂಡಾಕೇನೊಂದುಲ್ಲೇರು ಸಿಂಪಲ್ ಅಂಡಿ ಅಕಲ್ ಬಯ್ಯರ ಅಂದಿಗೆ ನಾಪತ್ತೆ ನಮಗೆ ಸುಮಾರು 5-6 ಜನ ತುಳು ಸಬ್ಬಿದ್ದಾರೆ ಎಲ್ಲ ಅವರ ಕೃಪೆ ಹೌದಾ ಯಾರ ಕೃಪೆ ದೇವರ ಕೃಪೆ ಅಲ್ವಾ ಸತೀಶ್ ಅವರೇ ಹಾಯ್ 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 ಗುಡ್ ಈವ್ನಿಂಗ್ ಟೀ ಕಾಫಿ ಆಯಿತಾ ನಂದಾಗಿಲ್ಲ ನಿಮ್ದಾಯ್ತಾ ನಾವು ಲೈಕ್ ಕೊಟ್ಟಿದ್ದೇವೆ ಧನ್ಯವಾದಗಳು ಲೈಕ್ ಕೊಟ್ಟಿದ್ದಕ್ಕೆ ನೇರ ಪ್ರಸಾರಕ್ಕೆ ಬಂದವರಿಗೆ ಎಲ್ರಿಗೂ ಕಾಫಿ ಟೀ ಆಯ್ತಾ ಅಂತ ಕೇಳ್ತಿದ್ದಾರೆ ಸತೀಶ್ ಅವರು ಸೂಪರ್ ನೇರ ಪ್ರಸಾರ ಥ್ಯಾಂಕ್ ಯು ನಮ್ಮದು ಕಾಫಿ ಆಯಿತು ಹೌದಾ ಎಂತ ತಿಂದಿತ್ತು ನಾನು ಇದು ಸ್ಕ್ರೀನ್ ತೆಗಿತೇನೆ ಹೀಗೇನೆ ಮಾತಾಡ್ತೇನೆ ಆಯ್ತಾ ಅವು ಎಂಚ ಸಿಂಪಲ್ಗೆ ಏನಂದಿಲ್ಲ ಶಾಂತಕ್ಕ ಎಲ್ಲಿ ಹೋದ್ರಿ ಕಮೆಂಟ್ ಹಾಕಿ ಶಾಂತಿ ಅಕ್ಕ ಬಸ್ಸು ಉಂಡಾಕೇನೊಂದುಲ್ಲೇರು ಸಿಂಪಲ್ ಅಂಡೆ
ಮುದ್ದು ಭಾಗ್ಯಶ್ರೀ ಏರು ಯಾನಿ ನಾನೇ ಅಲ್ಲವಾ ಎಂತ ನೀವು ಮುದ್ದು ಏರು ಯಾನೇ ಕುಡೆ ಏರಿ ಮಂಡೆ ರಡ್ಲ ಯಾನೆ ಅದು ನಾನೇ ಇದು ನಾನೇ ಎಲ್ಲೆಲ್ಲೂ ನಾನೇ ಯಾನ್ ನಾಲ್ಗೆ ಕುದ್ದೆ ಮಂತ್ ಬತ್ತು ಮನದಿಲ್ಲೇರು ಸುಮಕ್ಕ ಸೂಪರ್ ಮಾಮಿ ಬನಂದಿಲ್ಲೇರು ಸಿಂಪಲ್ ಅಣ್ಣೆ ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಇದ್ದದ್ದು ಇದ್ದ ಹಾಗೆ ಹೇಳ್ಬಾರ್ದಂತೆ, ಸಿಂಪಲ್ ಅಂತ ಹೇಳ್ತಿದ್ದಾರೆ ಸುಮಕ್ಕ. ಹೌದಾ? ಇದ್ದದ್ದು ಇದ್ದ ಹಾಗೆ ಹೇಳ್ಬಾರ್ದಾ? ಬಸ್ ಸ್ಟ್ಯಾಂಡ್ ಮಾತ ಪೊಣ್ಣುಲೆ ಏನಂತ ಒಂದಿತ್ತೀರ್ ಮಾರ ಯಾನ್ ಎನ್ಯ ಯಾನ್ ಮಸ್ತ್ ಪೊರ್ಲ ಅಂಚ ತೂಪುನೆ ಅಂತು ತೂನಗ ದಾದ ಮೋನೆಡು ಪಾಯಿಂಟ್. ಅಯ್ಯೋ ಸಿಂಪಲ್ ಅಣ್ಣ ಇರ ಮಂಟೇರ್ನ ಹೇಳಿ ಮಾಮಿ ಅಂತ ಹೇಳ್ತಿದ್ದಾರೆ. ಉಮೇಶ್ ಅಣ್ಣ ಹಾಯ್ 34 ಲೈಕ್, ಥ್ಯಾಂಕ್ ಯು. ಈ ಸಿಂಪಲ್ ಅಣ್ಣನಿಗೆ ಕುಂಟಿ ನಮಸ್ತೆ ಅಂತ ಹೇಳ್ತಿದ್ದಾರೆ. ಸುಮಕ್ಕ ನಗ್ತಿದ್ದಾರೆ. ಅರೆ ನಾರೇ ಪುಗರಣ್ಯ ಪೊರ್ಲಿಂದು ಕೂಡ ಫೈಂಟಿಗೆ ಪಾಸೆಲ್ಲದ್ದು. ಬಿರೋಸಣ್ಣ ಹಾಯ್ ಬರ್ಸಿ ಇಜ್ಜಿ ಬನ್ನೊಂದುಲ್ಲೆ ಶಾಂತಕ್ಕ ಎಂಚಲ್ಲಾರು ಬಿರೋಸಣ್ಣ. ತುಂಬು ಸೆಕೆ ಮೂಲು ಪನಂದಿಲ್ಲೇರು ಹಾಯ್ ಬಿರ್ವಸ್ ಅಂತ ಶಾಂತಕ್ಕ ಲೈಕ್ ಡನ್, ಥ್ಯಾಂಕ್ ಯು. ಎನ್ನ ಮೆಸೇಜ್ ಹಂಗೆ ಎನ್ನ ಮೆಸೇಜ್ ತೂನಗನೆ ತೆಲಿಕೆ ಯಾರು ಕರ್ಮೇರ್ನ. ಅಯ್ಯೋ ಅರೇನು ತೂತರ ಮುದ್ದು ಇದು ಸಿಂಪಲ್ ಇಜ್ಜಿ ಸುಮ್ಮಕ್ಕ ಯಾನ್ ತೂತುಜ್ಜಿ. ಹಾಯ್ ಶಾಂತ ಸಿಸ್ ಅಂತ ಬಿರ್ವಸಣ್ಣ ಏರ್ ತಿಳ್ತಿರಿ ಶಾಂತಕ್ಕ ಏನಂದಿಲ್ಲ ಏರ್ ತಿಳ್ತಿರಿ ಆರಾಮ ಶಾಂತಕ್ಕ ನಿಂತದ ಬಿರ್ವಸ್ ಕೋಡೆ ಗಮ್ಮತ್ತಕ್ಕೆ ಏನಂದಿಲ್ಲೇರು. ಬಿರೋಸ್ ಗೇಮರ್ ನಮಸ್ತೆ ಅಂತ ಉಮೇಶ್ ಅಣ್ಣ. ಒಂದು ಬಡ್ಚಿತ್ತು
ಮುದ್ದು ಏನಂತ ಉಯ್ಯಾರೆ ಅಮಾವಾಸ್ಯದ ಚಂದ್ರನ ಅವಳ ಅಂತ. ರವಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಆರ್ನ ಚಾನಲ್ ಇಪ್ಪೊಡು ಮೋನೆತ್ತಲೆ. ಓಕೆ ಓಕೆ ಅನ್ನ ಆರ್ನ ಚಾನಲ್ ವಿಸಿಟ್ ಮಾಡ್ಕೊಡು. ರವಿ ಅವರು ಸೈಡಿಂದ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ರವಿ ಅವರೇ, ಹೇಗಿದ್ದೀರಾ? ಟೀ ಆಯಿತಾ? ದರ್ಪುಲರಿಗೆ ಮನದಲ್ಲಿ ಅಂತ ರವಿ ರವಿಗೂ ಬ್ಲೂ ಕೋರ್ಕುಂಟಿ. ಓಕೆ ಓಕೆ ಕೊರಿಯದುಲ್ಲೆ ಯಾನ್ ಹುಷಾರಿಲ್ಲ ಮುದ್ದು, ಈರೆಂಚೊಲ್ಲರು ಶೀತ ತೆಮ್ಮ ಕಮ್ಮಿ ಆಂಡಿ ಕಮ್ಮಿ ಆಂಡಿ ಇರೋಸಣ್ಣ ಈ ಚಾಂಡೀರ್ನ. ಹಾಂ ನಮಸ್ತೆ ಅಂತ ರವಿ ಅವರು. ಎಲ್ಲ ಕುಡಿಯಲ್ಲ ಅಂತ ಹೇಳ್ತಿದ್ದಾರೆ ರವಿ. ಹಾಯ್ ಉಮೇಶರ ಅಂತ ಬಿರುವಸಣ್ಣ. ಎನ್ನ ಚಾನಲ್ ಬನ್ನಗ ತಾರಯಿಕ ಎಂಚಿನ ಎನ್ನ ಚಾನಲ್ ಬನ್ನಗ ತಾರ ಯಾಕದು ಬೊಕ್ಕ ರಿಬ್ಬನ್ ಕಟ್ಟು ಮಲ್ತವಲ್ಲ ಆವು ರಿಬ್ಬನ್ ಹತ್ತೀರ್ನ ಮಂಡೇನು ಕಟ್ಟುವನು. ಶಾಂತಕನ್ ಆಗ್ತಿದ್ದಾರೆ. ಉಮೇಶ್ ಬ್ರೋ ಹಾಯ್ ಅಂತ ರವಿ ಅವರು. ರವಿ ಅವರೇ ಥ್ಯಾಂಕ್ ಯು. ಸುಮಕ್ಕ ಥ್ಯಾಂಕ್ ಯು. ಎಲ್ಲಿ ಹೋದ್ರಿ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಿಂಪಲ್ ಅಣ್ಣ ಬಸ್ ಬೋಣ ಅಂದು ತುಲೆ ಹೆಂಗೊತ್ತು ಜಿಬಕ್ಕೆ ಹೆಂಕನೇ ರಚ್ಚಿ. ನಾನ ಕಣ್ಣು ಸಾದಿಡ್ದಿ ಓಡು ಬಸ್ ತತ್ತಂಡ ಗೋವಿಂದ ಅಂದೆ. ಥ್ಯಾಂಕ್ ಯು ರವಿ ಅವರೇ. ಉಲ್ಲೆ ಅಂತ ಹೇಳ್ತಿದ್ದಾರೆ. ಮಳೆ 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 ಮಳೆ. ಹೌದು ರವಿ ಅವರೇ ಮಳೆ. ಪಿನ್ ಮಲ್ಪು ಏರೇನು ಪಿನ್ ಮಲ್ಪೊಡಿ ಉಮೇಶ್ ಅಣ್ಣ ಇರೇನಾ ಅಂತಲೇ ಬ್ಯಾನರ್ದ ಐದೈತೀನಿ ಆ ನಡ ತುಂಬ ಒಂದುಲ್ಲೆ ಒಂತಲೆ ಪವೆ ಪಿನ್ ಮಲ್ಪೆ ನಾವೇ ಪಿನ್ ಮಲ್ತೆ. ರವಿ ಅವರೇ ಥ್ಯಾಂಕ್ ಯು. ಅದೆಂತ ಜ್ಯೂಸಾ? ಜ್ಯೂಸ್ ಕೊಟ್ಟದ್ದಕ್ಕೆ ಥ್ಯಾಂಕ್ ಯು. ಯಾರಿಗೆ ಜ್ಯೂಸ್ ಬೇಕು ಕುಡೀರಿ. ಏನಾನು ಮಾರ ಇರೇನೆ ಮಲ್ತೆ ತುಲಿ ಇರ್ಮಲ್ಲ ಡಾನ್ ಕೂಡ ಇರೇನು ಪಿನ್ ಮಲ್ತ. ಸಿಂಪಲ್ ಅಣ್ಣ ರೋಡ್ ತೂಚಿ ಮೂರು ಲೈವ್ ತುಲೇರು ಯಾವ ರೋಡ್ ತುಯ್ನೆ ಏತ್ ಬಸ್ போண்டு சிம்பிள் வனந்துலேர் ಅಂದು ಕೋಡ ಪರ್ತಜಿಯಾನು ನೈಟ್ ಲೈವ್ಗೆ ಬತ್ತಂಡ ಅಂಚೆನೆ ಅಂಚೆನೆ ಗೆಸ್ ಮಲ್ಪೋರ ತಪ್ಪನಂದ್ಲೇರ್ ಬಿರ್ವಸನ್ನೆ ಬ್ಯಾನರ್ದ ವ್ಯಾಲಿಡಿಟಿ ಮುಗ್ಗಿಟ್ಟು ಕಾಸು ಕೊರ್ತು ಜಲ ಬ್ಯಾನರ್ ಕಟ್ಟಿನ ಅಂಚಿ ದೆತ್ತಿನ ಬ್ಯಾನರ್ ಒಂದೊಂದ್ರಲ್ಲಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ಎಲ್ಲರೂ. ಹೌದು ಜನರೇ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ. ಉಮೇಶ್ ಬ್ರೋ ಅರಸಿ ಜಗಳ ಆಯಿತು ನಮಗೂ ಅವರಿಗೆ. ಯಾರು ಅರಸಿ? ಅರಸಿ ಯಾರು? ಅರಸಿನ ಸುಮಕ್ಕನಾಗ್ತಿದ್ದಾರೆ. ಅರ ಮಂಡೆ ಸಿಂಪಲ್ ಅಣ್ಣನ ಗುದ್ದುಡ ಅರ ಮಂಡೆಗೆ. ಪಿನ್ ಐಡಿಗೆ ಯಾರು ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ ಆಯ್ತಾ. ಶಾಂತಕ್ಕೆ ಎಲ್ಲಿ ಹೋದ್ರು? ಕತ್ತೇರಿ ಐಡಿಗೆ ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ. ಸಿಂಪಲ್ ಅಣ್ಣ ಕತ್ತೇರಿ ಹತ್ತೊಂದು ಚಾಕು ಮಲ್ಲು ಕತ್ತೇರಿಗೆ ಇರ ಮಂಡೇ
സിമ്പിൾ ബോർഡ് ബെരിക്കൊന്നുമില്ലേ ഉമേഷ് അണ്ണെ കൊറലായിരിക്കും ബെരിക്ക് നാല് ചർബി അറിയും ഫുലേർ ದಾದೆ ಬಾತೆ ಶಾಂತಿ ಅಕ್ಕ ಬೊಲ್ಲಡು ಪೋಂಡು ಎಲ್ಲೆ ಕುಡ್ಲಾಗ ಎತ್ತುವೇರಾ ಓಕೆ ಬರಡಾರಿ ರಡ್ಡು ಬಿಟ್ಟು ಇರ್ತದೆ ಸುಮಕ್ಕ ತೆಲ್ತಂದಿರ್ಲೇರು ಬಲೆ ಮೀನು ಬತ್ತಗ ಮುಲ್ ತೋಡುಡು ಮೀನು ಬತ್ತಗ ಬಲೆ 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 ಗೈಸ್ ಬಲೆ ಬಲೆ ಮೀನು ಬತ್ತ ಆರಿಪ್ಪೊಡು ಮಾರ್ರೆ ಪನೊಂದುಲ್ಲೇರು ಸುಮಕ್ಕ ಪಣಂಬೂರುಗು ಎತ್ತುವೆರಾಗೇನೊಂದುಲ್ಲೇರು ಉಮೇಶ್ ಅಣ್ಣೆ ಯಾನ್ ಪಾಪ ಮಾರೆ ಏರ್ನಲ್ಲ ಸುದ್ದಿ ಗಿಜ್ಜಿ ಸುದ್ದಿ ಈ ರಾತಿ ವಿಷಯದ ಎತ್ತನು ಇರೆಗು ಗುದ್ದೋಡು ಬಲೆ ಗೈಸ್ ಬಲೆ ಬರ್ಸ ಬತ್ತಣ ಮೀನ್ ಪತ್ತುಗ ತೋಡುಡು ಮೀನ್ ಪತ್ತುಗ ದಾನೆ ಸಿಂಪಲ್ ಬಲಡ್ ಮುರ್ಕವೆ ಬನೊಂದುಲ್ಲೇರು ಶಾಂತಕ್ಕ ಸುಮಕ್ಕನ ಸುದೆಟ್ಟು ತಿಕ್ಕುವೇರು ಬನೊಂದುಲ್ಲೇರು ಸಿಂಪಲ್ ಅಣ್ಣೆ ಇನಿ ಬಾರಿ ಬರ್ಸ ಟಾರ್ಚ್ ಇದೆ ತೊನ್ನೋಡು ಮೀನ್ ಪತ್ತಾರ ಅಂದಿ ಬಿರಸಣ್ಣ ಪೊಯ್ ಪೊಯ್ ಮೀನ್ ಬತ್ತಗವೇ ಸುಮಕ್ಕೊಲ್ಲೇರು ಶಾಂತಕ್ಕ ಬರ್ಪೇರು ಸಿಂಪಲ್ ಅಣ್ಣೆಲ್ಲೇರು ಮೀನ್ ಹತ್ತು ಆಯ್ತಿಲ್ಲ ಮೀನ್ ಹತ್ತು ಪುಣ್ಯಾತ್ಮ ದೆಂಜಿ ಪನೊಂದುಲ್ಲೇರು ಶಾಂತಕ್ಕ ಚಪ್ಪಾಳೆ ಹೊಡೀರಿ ರವಿಯವರು ಚಪ್ಪಾಳೆ ಹೊಡಿತಿದ್ದಾರೆ ಯಾರಿಗೆ ಬೊಲ್ಲಡ್ ಮುರ್ಕರೆ ಯಾನ್ ದಾನೆ ಬೊಲ್ಲಡ್ ಬತ್ತಿನ ಮಡಲ್ ಹತ್ತು ಬನೊಂದುಲ್ಲೇರು ಸಿಂಪಲ್ ಅಣ್ಣ ಮುದ್ದು ಚಾಂಡೆ ಇಜ್ಜಿ ಗಾಯತ್ರಿ ಸಿಸ್ಯಾನ ಪೋಂದುಲ್ಲ ರವಿಯವರು ಜ್ಯೂಸ್ ಕೊಡ್ತಿದ್ದಾರೆ ಶಾಂತಕ್ಕ ನಗ್ತಾ ಇದ್ದಾರೆ ಸುಮಕ್ಕ ಎಲ್ಲಿ ಹೋದ್ರು ಸುಮಕ್ಕ ಪೋಡಿ ಬಿಡ್ತಾ ಇದ್ದ ಬಕ್ಕ ದಾದ ತಾರ ಯಾಕೆನಂದುಲ್ಲೇರು ಶಾಂತಕ್ಕ ಬರ ಲೈವ್ ಹೆಣ್ಣು ಅಲ್ಪುಲ ಮಾರೈತಿ ಬಸ್ ತತ್ತಂಡು ಕರ್ಮ ಇರು ಬಸ್ ಉಡ್ಲೆ 7 ಗಂಟೆ ಬೋಲೆವೆ ಉಲ್ಲೆ ಬನಂದುಲ್ಲೇರು ಸುಮಕ್ಕ ಒಲ್ಲೆರು ಕೃಷ್ಣ ಅಣ್ಣೆ ಯಾರು ಬ್ಯುಸಿ ಇಲ್ಲರ ಅಂದ ಎಸ್ ಅಂತ ಮಾಂತೇಶ್ ಹಾಯ್ ಹಾಯ್ ಮಾಂತೇಶ್ ಅವರೇ ಹೇಗಿದ್ದೀರಾ ಟೀ ಆಯ್ತಾ ಸುಮಕ್ಕನಾಗ್ತಿದೆ ಅಂದು ಯಾರಿಗೆ ಬಸ್ ಈರ್ನ ಬಸ್ ತಪ್ಪರೆ ಯಾನ್ ಕಾರಣನೇ ಈ ರೋಡ್ ತುಲಿ ಓಲಲ್ದಾಯ್ತು ತಾರಯ ಅಂಡ ಸುಮಕ್ಕನ ಅರೆಪ್ಪುಡಿತದ್ವೆ ಪನೊಂದುಲ್ಲೇರು ಸಿಂಪಲ್ ಅಣ್ಣೆ ಮಾಂತೇಶ್ ಅವರೇ ಹಾಯ್ ಆಯಿತು ಟೀ ನಿಮ್ಮದು ನಂದು ಆಗಿಲ್ಲ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ ಶಾಂತಕ್ಕ ನಗ್ತಾ ಇದ್ದಾರೆ ರವಿ ಅವರು ಬೇಡ ಅಂತ ಹೇಳ್ತಿದ್ದಾರೆ ಎಂತ ಬೇಡ ನಿಮಗೆ ಟೀ ಬೇಡವಾ ಬಿಡಿ ಟೀ ಬೇಡಾದರೆ ಬೇರೆಯವರು ಕುಡಿತಾರೆ ಆಯಿತಾ ಹಾಯ್ ಸಿಂಪಲ್ ಬ್ರೋ ಅಂತ ಗಾಯತ್ರಿ ಸಿಸ್ ಮಾಂತೇಶ್ ಅವರೇ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಆಯಿತಾ ಸಿಂಪಲ್ ದಾನೆ ವಾಟ್ಸಪ್ಡು ಸುದ್ದಿಜ್ಜಿ ಪನೊಂದುಲ್ಲೇರು ಉಮೇಶ್ ಅಣ್ಣ ಯಾನ್ ಗುರ್ತಾಯ್ಜಿ ಸಿಂಪಲ್ ಬ್ರೋ ಪನೊಂದುಲ್ಲೇರು ಗಾಯತ್ರಿ ನಿಮ್ಮದು ಮಂಗಳೂರಾ ನಮ್ಮದು ಉಡುಪಿ ಕಾರ್ಕಳ ನಮ್ಮದು ನಿಮ್ಮದು ಯಾವ ಊರು ಶಾಂತ ಸಿಸ್ ಬಾರಿ ಎಡ್ಡೆ ಜನ ಪನೊಂದುಲ್ಲೇರು ಬಿರುವ ಸಣ್ಣೆ ಇನ್ನಿ ಬುಡ್ದಾವ ಪೋಡಿಗೆ ಏನಂದ್ರೆ ಶಾಂತಕ್ಕ ನಮ್ಮದು ಬಾಗಲಕೋಟ ಹೌದಾ ಓಕೆ ಓಕೆ ಯಾನ್ ತಾರಾಯಿ ಪತ್ತರ ಪೋಪುಜ್ಜಿ ಪನೊಂದುಲ್ಲೇರು ಸುಮ್ಮಕ್ಕ ಎಬೇ ಬಿರುವಸ್ ಪನೊಂದುಲ್ಲೇರು ಶಾಂತಕ್ಕ ಸಿಂಪಲ್ ಜಂಪ್ ಪನೊಂದುಲ್ಲೇರು ಗಾಯತ್ರಿ ಸಿಸ್ ಬಸ್ಸಕ್ಕೆ ಪೋಯರ ಅಂತ ಸಿಂಪಲ್ ಅಣ್ಣ
ఆరు ఎక్కడ దించే పొన్నులేంతు ఇన్కెత్త ఇತ್ತೆ బస్ పత్తియర ఆండ్ ఇತ್ತೆ శాంతక్క బనందులేరు సుమ్మక్క ಶಾಂತಿ ಅಕ್ಕ ಪೊಣ್ಣು ಮರ ಆಣ 10 ಜನ ಪನ್ಯಾರ ಪನ್ನೊಂದಿಲ್ಲೇರು ಸಿಂಪಲ್ ಆಣೆ ಕುಂಟಿ ಉಂತು ಜನಲೆ ತೊಂಬರ್ಪೆ ಓಕೆ ಉಮೇಶ್ ಅಣ್ಣ ತೊಂಬಲ್ಲವೇ ಬೋರ್ದ ಗಾಡಿಡ್ ಪೋಲೆ ಸಿಂಪಲ್ ಪನ್ನೊಂದಿಲ್ಲೇರು ಶಾಂತಕ್ಕ ರವಿ ಅವರು ಚಪ್ಪಾಳೆ ಹೊಡುತ್ತಿದ್ದಾರೆ ಥ್ಯಾಂಕ್ ಯು ಅಂದೆ ಸುಮಸಿಸ್ ಅಂತ ಶಾಂತಕ್ಕ ಉಮೇಶ್ ಅಣ್ಣ ವಾಟ್ಸಪ್ಡು ಹಾಯ್ ಬುಡ್ಲೆ ಬನೊಂದುಲ್ಲೇರು ಸಿಂಪಲ್ ಅಣ್ಣೆ ಸುಮಕ್ಕ ತೆಲ್ದೊಂದುಲ್ಲೇರು ಆರೆಂಚಿನೆ ನಾನು ಲಾರಿಡ್ ಜನಲೆ ತರ್ಪೇರು ಉಮೇಶ್ ಅಣ್ಣೆ ಸಿಂಪಲ್ ಬ್ರೋ ಕೋಪ ಇರುಡ ಅಲೇ ಸಿಂಪಲ್ ಅಣ್ಣ ಪಾತಿರ್ಲೇ ಗಾಯತ್ರಿ ಸಿಸುಡ ಆಂಡು ಪೋಡಿ ಪನೊಂದುಲ್ಲೇರು ಸುಮಕ್ಕ ಏರೆಲ್ಲೆ ತೊಂದು ಬರ್ಪೇರ್ಗೆ ಆರು ನನ್ನ ಮುಗ್ಗ್ಯಾರನಾಗ ಅಂದಿ ಆರು ಎಕಡ್ಲೆ ತೊಂಬರದಾನೆ ಯಾರಿಗೆ ಇತ್ತೇರೇನಲ್ಲ ತೊಂಬರ್ಪೆ ಬಂಡೇರಪ್ಪ ನನ್ನ ಬನ್ನಾಗೆ ಎತ್ತು ಬರ್ತಾ ಗೊತ್ತುಚ್ಚಿ ಗಾಯತ್ರಕ್ಕ ನಮಸ್ತೆ ಅಂತ ಸಿಂಪಲ್ ಅಣ್ಣ ವಾಟ್ಸಪ್ಡು ಪೋಡಿ ಬುಡ್ಲೆ ಬನ್ನೊಂದುಲ್ಲೇರು ಸುಮಕ್ಕ ಬಿರಸಣ್ಣ ಓಲ್ನಾ ಪತ್ತೆ ಸಿಂಪಲ್ ಬ್ರೋ ಆಂಡೆ ಕಾಫಿ ಕೇನೊಂದುಲ್ಲೇರು ಗಾಯತ್ರಿ ಸಿಸ್ ಮೆಸೇಜ್ ತೂತುಜ್ಜಿ ಗಾಯತ್ರಿ ಅಕ್ಕ ಪನ್ನೊಂದುಲ್ಲೇರು ಸಿಂಪಲ್ ಅಣ್ಣ ಸುಮಸಿಸ್ ಪಂತ ಎತ್ತೊಂದುಲ್ಲೇರು ಶಾಂತಕ್ಕ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಲಿ ಮೆಸೇಜ್ ತುಂಡ ಬಸ್ ಪೋಪುಂಡು ಪನ್ನೊಂದುಲ್ಲೇರು ಚಪ್ಪಾಳೆ ಹೊಡೀರಿ ಆ ಕಡೆ ಹೋಗ್ಬೇಕಾ ರವಿಯವರೇ ಓಕೆ ಓಕೆ ಹೋಗ್ತಾರೆ ಆಯ್ತಾ ಏರಿಗೆ ಲೈನ್ ಮಾಡುವರ ಸಿಂಪಲ್ ಕೇನೊಂದುಲ್ಲೇರು ಶಾಂತಕ್ಕ ಅಂದೇ ದೇವರ ಪನ್ನೊಂದುಲ್ಲೇರು ಗಾಯತ್ರಿ ಸಿಸ್ ಹೊರ ಪೋಲೆ ಮಾರೆ ಬಸ್ಡ್ ಮಾರಿ ಪನ್ನೊಂದುಲ್ಲೇರು ಶಾಂತಕ್ಕ ಸುಮಕ್ಕ ಭಾಜನ್ ದೆಕ್ಕರ ಪೋಯರ ಅಂತ ಪೋಡಿ ಬಿಡ್ತು ಸ್ವಾತಿ ಸಿಸ್ ಬೈಜ್ಜರ ಇಜ್ಜಿ ಗಾಯತ್ರಿ ಸಿಸ್ ಲೈನ್ ಪಾಡುಂಡ ಏನನ್ನೇ ರಡ್ಡು ಲೈನ್ ಪಾಡ್ಬೇರು ಪನ್ನೊಂದುಲ್ಲೇರು ಸಿಂಪಲ್ ಅಣ್ಣೆ ಶಾಂತಕ ತೆಲ್ದೊಂದುಲ್ಲೇರು ಸಿಂಪಲ್ ಬ್ರೋ ಬಂತೆಲ್ದೊಂದುಲ್ಲೇರು ಗಾಯತ್ರಿ ಸಿಸ್ ಆತ ನೆನಪಿಪ್ಪಡು ಸಿಂಪಲ್ ಅಣ್ಣ ಪಿನ್ನ ಹಿಡಿದಾರ ಪುಜ್ಜೆತ್ತರ ಅದಾದ ಕತೆ ಉಮೇಶ್ ಅಣ್ಣ ಉಲ್ಲರೇ ಪಿನ್ನ ಹಿಡಿ ಉಮೇಶ್ ಅಣ್ಣ ಇದ್ದೀರಾ ಸಿಂಪಲ್ ಅಣ್ಣ ಬಸ್ ಬರ್ತಂಡೆ ಈಗ ಊರ್ದ ಕರ್ಮ ಊರ್ದ ಬಸ್ ಬಂದು ಬೇತು ಬಸ್ ಇಟ್ಟು ಮಿತ್ತ ಅಯ್ಯೋ ಸಿಂಪಲ್ ಅಣ್ಣ ಉಲ್ಲೆ ಬನೊಂದುಲ್ಲೇರು ಉಮೇಶ್ ಅಣ್ಣ ಎಂಚಿನ ಇರಿ ಬಸ್ಸಲ್ಲ ಗೊತ್ತಾಗ್ಬಿಟ್ಟಿರ ಅವಸ್ಥೆನೆ ಸಿಂಪಲ್ ಬ್ರೋ ಗೋವಿಂದ ಬನೊಂದುಲ್ಲೇರು ಗಾಯತ್ರಿ ಸಿಸ್ ಅವರಿಗೆ ಬಸ್ಲ ಗೊತ್ತಾಪುಜ ವಾ ಬಸ್ಗೆ ಇರು ಪೋಪು ಯಪ್ಪ ದೇವರ ಇಂಚಿನಲ್ಲ ಪ್ರತಿಭೆಲುಲ್ಲ ತೂಲೆ ಶಾಂತಕ್ಕ ಉಲ್ಲರ ತೂಲೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಡು ಪೋಸ್ಟ್ ಕೊರಿಯ ಲೈವ್ ಲಿಂಕ್ ಥ್ಯಾಂಕ್ ಯು ಉಮೇಶ್ ಅಣ್ಣ ಸಿಂಪಲ್ ಬಂದು
తెలుతుందిలే శాంతక్క. గాయత్రి అక్క దాని తెలుపు నువ్వు మంగినాలు కూడా మెసేజ్ ಹೊರಪೋದು ಇಲ್ಲಾಗ ಬೂರ್ಲೆ ಮರಯವನಂದು ಸಿಂಪಲ್ ನಮ್ಮ ಶಾಂತಕ್ಕ. ಗೌರ್ಮೆಂಟ್ ಬಸ್ಸು ಒಂಜೇ ಕಲ್ಲರ್ ಆತ ಮರ ಇದು. ಓ ದೇವರೇನೆ ಈರ್ನಾಕೇಂಡ ಉಂಡತಿ. ಗೌರ್ಮೆಂಟ್ ಬೋಲೆ ಬುರ್ಕ ಪಾಡ್ದು ಇರಿಗ್ ಅಪ್ಪಗ ಫ್ರೀ ಪನ್ನೊಂದುಲ್ಲೇರ್ ಶಾಂತಕ್ಕ. అవులు అంది ಗೊತ್ತಾರವಲ್ಲಿ ಏರೆಗ್ಲ ఒక ರಡ್ಡು ಪೆಟ್ಟಲ್ಲ ತಿನ್ಲೆ. ಇಲ್ಲಗತ್ತು ಬೂರಿನಿ ಅತ್ತು ಬಿಸಲಿಗೆ ಬೂರಿನಿ ಬಡ ಒಂದುಂಡು ಶಾಂತಿ ಅಕ್ಕ ಪನೊಂದುಲ್ಲೆ ಸಿಂಪಲ್ ಅನ್ನಿ. ಗಾಯತ್ರಿ ಸೋಲ್ ಮಾಯಿಕಾಯರ್ ಫುಲ್ ಖುಷಿ ಆಂಡ ಹಾಕಿನಂದುಲ್ಲೇರು ಗಾಯತ್ರಿ. ಈ ಸಿಂಪಲ್ ಅಣ್ಣನಕ್ಕೆ ನತ್ಯ ತಿಳಿಕೆ ಹರ್ಕೊಂಡ ಬಡ ಅಂಡ ತಿನ್ಲೆ ಏರ್ ಬೊಡ್ಚಿ ಪನ್ಪೇರು ಪನೊಂದುಲ್ಲೇರು ಶಾಂತಕ್ಕ. ಫ್ರೀ ಹತ್ತಿ ಗೌರ್ಮೆಂಟ್ ಬಸ್ ಸೀದಾ ಅಡಿಪಿಲ್ಲಡು ಉಂತ ಉಡು ಪನೊಂದುಲ್ಲೇರು ಸಿಂಪಲ್ ಅಂಡ್ ಶಾಂತಕ್ಕ ತಿಳ್ತಂದು. ಅತ್ತ ಈ ಉಮೇಶ್ ಅಣ್ಣನ ಒಲ್ಲೆರಿ ಜನಕ್ಕಲು ಪೂರ ಜೈದರ ಅಂದಿ ಅಕಲ್ ಬರ್ಸೋಗು ಅಕಲ್ ಬರೇರು ಶಾಂತಕ ತಿಳ್ತಂದುಲ್ಲೇರು. ಉಮೇಶ್ ಅಣ್ಣ ಅಕಲ್ ಬರೇರಿ ಅಕಲ್ ಜೈದೇರ ಜಪ್ಪಡ ಎಲ್ಲ ಬರ್ಪೇರ ತುಕ ಓಕೆನಾ. ಪಿನ್ನ ಹಿಡಿಗೆ ಸಬ್ ಕೊಡಿ ಎಲ್ರು. ಹೌದು ಪಿನ್ನ ಹಿಡಿಗೆ ಸಬ್ ಕೊಡಿ ನೆಟ್ ಇತ್ನಾಗಲು ಪೂರ ಸಬ್ ಮಲ್ದೇರ ಅಂದಿ. ಸಿಂಪಲ್ ಇರೋರ ಡಿ ಪಿ ಪಾಡ್ಲೆ ಪನೊಂದುಲ್ಲೆ ಶಾಂತಕ್ಕ. ತಿಳಿಪುಲೆ ಎನ್ನ ಬಂಗೆ ಹೆಂಗೆ ಗೊತ್ತಾ ಅಂದೆ ಹೆಂಗ್ಲೆ ಗೊತ್ತೇ ಇಜ್ಜಾತೆ ಸಿಂಪಲ್ ಅಣ್ಣ ಈ ಪನಿ ಬಕ್ಕನೆ ಗೊತ್ತು. ದಾದ ಬಂಗ ಪನೊಂದುಲ್ಲೇರು ಶಾಂತಕ್ಕ. ಗಾಯತ್ರಿ ಅಕ್ಕ ಪೋಯರಿಗೆ ಏನೊಂದುಲ್ಲೇರು. ಗಾಯತ್ರಿ ಸಿಸುವೋಲ್ ಪೋಯರು ಪೋಯರ ಒಂಜಿ ಬಂಗನ ಇಲ್ಲಾಗ ಪನೊಂದುಲ್ಲೇರು ಶಾಂತಕ್ಕ. ಬತ್ತಿನಿ ಒರಿ ರವಿ ಅಣ್ಣಿ ಅರೆ ನೀರ್ಲೆ ತಂಗತ್ತನ. ಓಕೆ ಓಕೆ ಡಿ ಪಿ ಪಾಡ್ದತ್ತೆ ತೂಲೆ ಅವು ಮೇರು ಈರತ್ತವು ಎರೇರ್ನ ಫೋಟೋ ತೋಜವು ವಿಜಯ್ ಎನ್ನ ಶಾರ್ಟ್ ವೀಡಿಯೋ ತುಲೆ ಇಟ್ಟುಲ್ಲೆ. ಓಕೆ ಈ ರಂಜನ್ ವೀಡಿಯೋ ಕಮೆಂಟ್ ಮಾಡಲಿ ಸಿಂಪಲ್ ಅಣ್ಣ ಓಕೆನಾ. ಸವಿತಾ ಅವರೇ ಹಾಯ್ ಹೇಗಿದ್ದೀರಾ? ಟೀ ಆಯ್ತಾ? ಪೋಲೆ ಇಲ್ಲಾಗ ನನಲವು ಪೋಲ ಬೂರು ಹಚ್ಚಿ ಒಂದೊಂದಿಲ್ಲ ಕೃಷ್ಣಣ್ಣಿ ಮಂಡೆ ಬೂರು. ಮೂರ್ತಿ ನಮಸ್ತೆ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಸವಿತಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಎನ್ನ ಜನ ಮೂರ್ತಿ ಬಂದಿಲ್ಲ ಉಮೇಶ್ ಅಣ್ಣ ಅಂದ. ಓಕೆ ಗಾಯತ್ರಿ ಅಕ್ಕ ಪೋಯರೇ ಗಾಯತ್ರಿ ಅಕ್ಕ ಓಲ್ ಮಾಯ ಆಯರ ಅಂದ. ಉಮೇಶರೇ ನಮಸ್ತೆ ಅಂತ ಕೃಷ್ಣ ಅಣ್ಣ. ತುಯೇ ಸಿಂಪಲ್ ಬಂದೊಂದುಲ್ಲೇರು ಶಾಂತಕ್ಕ ಪೊರ್ಲೊಲ್ಲೇರಿ ಶಾಂತಕ್ಕ. ಸಿಂಪಲ್ ಅಣ್ಣೆ ಎಂಚೊಲ್ಲೇರು ರೌಡಿ ಲೆಕ್ಕ ಒಲ್ಲೇರ ಅತ್ತು ಸೀದಾ ನರಮನಿ ಲೆಕ್ಕ ಒಲ್ಲೇರ ಶಾಂತಕ ತೆಲ್ತೊಂದಿಲ್ಲೇರು.
పొరల కంటద వాలేవనందులే రంద ఓಕೆ ಬೊಕ್ಕ ಪೊಣ್ಣುಲಾರ ಇಂತು ಒಂದೆ ಕುಲ್ಲೇರ ಅದೇ ಸಿಂಪಲ್ ಅಣ್ಣ ಅಮ್ಮೇರೆ ఒకళ్ళ సురువాడ అమ్మేరే బాలేంత పొరలు ఉప్పరే అందాನೆ ఉన్ని మీద చంద్రన ಅವೊಂಜಿ ಪದ್ಯ ಉಂಡತ ಬೊಚ್ಚಿ ಪಂಡವು ಕೆಟ್ಟೋನು పొరలತ್ತು ವೈಟ್ದ ಮರ್ಲೆಲ್ಲ ಕೊಲ್ಲೆ ಅಂದಿ ಅಮ್ಮೇರೆ ಬಂತೆಲ್ತೊಂದು ಯಾನು ಲೈವ್ ಹೆಣ್ಣು ಮಲ್ಪವಿ ಎಲ್ಲ ಬರ್ಪುಲಾಗ ತೋಜ್ಜಿರು ಎಲ್ಲ ಲೈವ್ ಬರ್ಪೆ ಸಿಂಪಲ್ ಅಣ್ಣ ಇರು ಬಸ್ ಮಿತ್ತಾರ್ಲೆ ಅವಿ ಅಂಚೆನೆ ಶಾಂತಕ್ಕ ಥ್ಯಾಂಕ್ ಯು ಮಿಷಣ್ಣ ಸೋಮಶೇಖರ್ ಅವರೇ ಹಾಯ್ ಹಾಯ್ ಹೇಗಿದ್ದೀರ ಯಾನು ಹೆಣ್ಣು ಮಲ್ಪೆ ಬನ್ನ ಬರೊಂದಿರಲಿ ಲೈಕ್ ಕೊಡಿ ಆಯಿತಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮೆಲ್ಲ ಪೊಲೆ ಕುಂಟಿ ನನ್ನ ತೆಲ್ತದು ಅಲ್ಲ ಪೋದು ಬೂರೊಚ್ಚ ಇರ ಮಂಡೇರ್ ನ ಪೊಲ್ ಕೃಷ್ಣನ ತೆಲ್ತೊಂದುಲ್ಲೇರು ಒಂತೆ ಕುಲ್ಲುಲಿ ಓಲ್ ಕುಲ್ಲುನಿ ಯಾರು ರೋಡ್ ಪೋಂದಿಲ್ಲ ಮಕ್ಕ ಇಲ್ಲ ಕರ್ಮನಿಲ್ಲ ಯಾನು ಹೆಣ್ಣು ಮಲ್ಪ ಎಲ್ಲ ಇವು ಓಕೆನಾ ಬಾಯ್ ಬಾಯ್ ಮಾತಾಡಲ್ಲ ಸಿಂಪಲ್ ಅಣ್ಣ ಬಾಯ್ ಅಣ್ಣ ಬಾಯ್ ಮಾತಾಡಲ್ಲ ಬಾಯ್